ಗಂಡಾಗಿ ಹುಟ್ಟಿದ್ದೇನೆ, ಗಂಡನೆಯಲ್ಲಿ ಬದುಕುತ್ತೇನೆ, ಗಂಡಾಗಿ ಮಣ್ಣಾಗುತ್ತೇನೆ ಹೊರತು ಇವನಿಗೆ ಶರಣಾಗಿ ನನ್ನ ಬದುಕಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಇವ ಏನು ಪ್ರತಿಜ್ಞೆ ಮಾಡಿದ್ದಕ್ಕೆ ಭೀಷ್ಮ ಮೊದಲು ದೇವವ್ರತ, ಇನ್ನು ಸಾಯುವಾಗ ಏನಾಗ್ತಾನೆ ಯಾರಿಗೂ ಒಂದು ಹೆಸರನ್ನು ಕಟ್ಟಿಕೊಳ್ಳಿಕ್ಕೆ ಇವರಿಗೆ, ಈ ಹೆಸರೆಲ್ಲ ಇವರಿಗೆ ಆಯ್ತು. ಸರಿಯಾದಂತ ವೇದಿಕೆಯನ್ನು ಹುಡುಕುತ್ತಾ ಇದ್ದೇನೆ. ಇವನನ್ನು ಪಟ್ಟು ಮಾಡಿದ್ರೆ ಚಕ್ರವರ್ತಿ ನಿನ್ನಂತ ಸಾಮಾನ್ಯ ಅರಕಸವು ಹೇಳಿಕೆರುವ ಗೊತ್ತಾಯ್ತಾ? ಧರ್ಮಾತ್ಮರನ್ನು ಕೈಗೊಂಡು ಕೆಳಗಿಳಿಸಿ ಶರಣ ಬಂದಿರುವಂತಹ ಕಾಲಕ್ಕೆ ನೀನು ಎದ್ದು ಬರ್ತಿದ್ದಾದ್ರೆ ನಿನಗೆ ಎದೆ ಕೊಡ್ತೇನೆ. ಹೌದಾ? ನಿನ್ನ ಒಂದು ಧೈರ್ಯ ಕ್ರಿಮಿ ಹೊಸಕಿ ಹಾಕಿ ಮಾತನಾಡುವಾಗ ನೀನು ಮಾತಿಗೆ ಜನಲ್ಲ ಅಂತ ನೀನು ಮಾತುಗಾರ. ಅದೆಲ್ಲ ಸರಸ್ವತಿಯ ಮಗ ನೀನು. ಮತ್ತೊಬ್ಬರನ್ನು ಸಿಗುವುದಕ್ಕೆ ಬರುವ ಎಲ್ಲಿಗೆ ಬರಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತಿಲ್ಲ. ಆಮೇಲೆ ಉಳಿದವರು ಮಾತಾಡ್ಸಿ ಕೆಟ್ಟವರೇ ಒಂದು ಮುಗಿಸ್ತಿದ್ದೆ ನಾನು. ಕಾಲಿಗೆ ಬಿದ್ದವರು ತಲೆ ಕಡಿಯುವ ನ್ಯಾಯವನಿಗೆ ಗೊತ್ತಿದೆ. ಹೋಗಿ ಎಲ್ಲಾದ್ರೂ ಬದುಕಿದ ಭೀಷ್ಮನ ಹೆಸರು ಹೇಳಿ ಬದುಕು, ಶಂತನು ರೂಪತಿಗಳ ಹೆಸರು ಹೇಳಿ ಬದುಕು, ಚಂದ್ರವಂಶನವರ ಕೀರ್ತಿ ಹೇಳಿ ಬದುಕು ನೋಡಿ. ಬೆಳೆದು ಜನ್ಮ ಕುಲಕೋಟೆಯನ್ನು ಧನ್ಯರಾಗುವಂತೆ ಮಾಡುವುದು ವರದಿ. ಇನ್ನು ತಮ್ಮಿತ್ತರಲು ಬಂದದರ ಕೈಯಬೇಕು ಗಾಜಿಯಿಂದ ನನ್ನ ರಕ್ತವೇ ಎಂಬ ಹಾಗೆ ಅತ್ಯಂತ ಪ್ರೀತಿಯಿಂದ ಬೆಳೆಸಿಕೊಂಡು ಬಂದವರು ಸ್ವಾಮಿ. ಆದ್ದರಿಂದ ಈ ಕ್ಷಣದ ಆರೋಗ್ಯ ಅವರ ಹೊಣೆಗಾರಿಕೆಯನ್ನು ನಿಮಗೆ ವಹಿಸಿಕೊಡ್ತಾ ಇದ್ದೇನೆ. ಆದ್ದರಿಂದ
ಒಮ್ಮೆ ಕಣ್ಣು ಅರಳಿಸಿ ನೋಡಿ. ಸರಸಿದ ಬಗೆಯರೆ ಕೇಳಿ ರೀತಿಯಲ್ಲಿ ಹದಿಹರೆಗೆ ಕಾಲಿರಿಸಿದಂತಹ ಹೆಂಗಳೆಯರು ತನ್ನ ಇನ್ನನ ಆಗಮನಕ್ಕಾಗಿ ಕಣ್ಣುಗಳು ನರಳಿಸಿ ಪ್ರತೀಕ್ಷೆಯಿಂದ ಬದುಕಲು ಸಾಗಿಸ್ತಾರೆ. ಮೂರು ಮಂದಿಗಳನ್ನು ಕರ್ಕೊಂಡು ಬಂದಿದ್ದೇನೆ. ಚಂದ್ರವಂಶದ ಘನತೆ ಹಿನ್ನೆಲೆ ನೀವು ಕರ್ಣಾಕರ್ಣಿಕೆಯಾಗಿ ತಿಳಿಯದೇ ಇದ್ದ ವಿಚಾರ ಅಂತಲ್ಲ, ಹಾಗೂ ಮನೆತನದ ವಿಷಯ ಬಂದಾಗ ಅಭಿಮಾನ ಸಹಜವಾಗಿ ನಮಗೆ ಪಕ್ಕನೆ ಹೇಳಿ ಹೋಗ್ತದೆ. ಮಹಾಪುರುಷನಾದಂತಹ ಚಂದ್ರನಿಂದ ಮೊದಲುಗೊಂಡು ಈ ತನಕವೂ ಸಾಗಿ ಬಂದ ಈ ಪವಿತ್ರವಾದ ಚಂದ್ರವಂಶದಲ್ಲಿ ಅನೇಕ ಮಹಾನುಭಾವರುಗಳು ಆಗಿ ಹೋದರು. ನಿಜಾರ್ಥದಿಂದ ಕೀರ್ತಿಶೇಷರಾದ ವಿಶೇಷವಾದಂತಹ ಗುಣವಿಶೇಷಗಳಿಂದ ಪ್ರಪಂಚದಲ್ಲಿ ಅಜರಾಮರವಾದಂತಹ ಕೀರ್ತಿಯನ್ನು ಗಳಿಸಿದ ಅನೇಕ ಮಹಾರಾಯರುಗಳು ಉತ್ತರಾಧಿಕಾರಿಯಾಗಿ ನಿಜಾರ್ಥದಲ್ಲಿ ಅವರಿಂದಲೂ ಏರಿ ನನ್ನ ತಮ್ಮನಾದಂತಹ ವಿಚಿತ್ರವಿಗೆ ಈಗ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇರಬಹುದಾದಂತಹ ಒಂದೇ ಒಂದು ಅವಕಾಶ, ನಮ್ಮ ಶಶಿವಂಶದ ಅಭ್ಯುದಯ ಕಾರಣವಾಗಿ ಅವನೊಬ್ಬ ಮಾತ್ರ, ಅವನಿಂದಲೇ ಮುಂದಕ್ಕೆ ವಂಶ ಬೆಳಗಬೇಕಾಗಿದೆ. ಆದ್ದರಿಂದಲೇ ಮೂರು ಮಂದಿಗಳನ್ನು ಕರೆತಂದಿದ್ದೇನೆ. ಮೂರು ಮಂದಿಗಳು ತಮ್ಮನಾದ ವಿಚಿತ್ರವಿಯನ್ನು ವಿವಾಹವಾಗಿ ನಮ್ಮ ಚಂದ್ರವಂಶವನ್ನು ಬೆಳೆಸುವುದಕ್ಕೆ ನಿಮ್ಮದ್ದಾದಂತಹ ದೇಣಿಗೆಯನ್ನು ಒದಗಿಸಿಕೊಡಲು ನೀವು ಮೂರು ಮಂದಿಗಳು ಸಿದ್ಧರಾಗಬೇಕು ಅನ್ನುವ ಅಪೇಕ್ಷೆಯಿಂದಲೇ ನಿಮ್ಮನ್ನು ಕರೆಸಿಕೊಂಡಿದ್ದೇನೆ. ತಾನೇ ಆಚಾರ್ಯರು ನಮ್ಮನ್ನು ಕರೆದಂತವರು ಹೌದು, ನಮ್ಮ ಮೇಲೆ ಸಂಪೂರ್ಣ ಹಕ್ಕನ್ನು ಹೊಂದಿದವರು ನೀವು ಹೇಳಿದ ಪ್ರಕಾರವಾಗಿ ನಿಮ್ಮ ಮದುವೆ ಆಗಬೇಕು. ಅವರಿಬ್ಬರು ನನ್ನ ತಂಗಿಯಂದ್ರಲ್ವ? ನಾನವರ ಅಕ್ಕ, ಅಂಬೆ ಎಂದು ನಾನು. ಅಲ್ಲ, ಅಭಿಪ್ರಾಯ ಅವರು ಹೇಳಬಾರ್ದು ಅಂತಲ್ಲ, ಅಲ್ಲ ಮೊದಲಾಗಿ ನೀನೇ ಹೇಳಬಹುದು ಅಂತ ನನ್ನ ನಿರೀಕ್ಷೆ ಇದ್ದದ್ದು. ನೀನೇನು ಮಾತಾಡ್ಲೇ ಇಲ್ಲ. ಅಲ್ಲ, ಮದುವೆ ಅಂತ ಹೇಳಿದ್ರೆ ಸುಲಭದ ವಿಚಾರ ಏನು ಅಲ್ಲ. ಅಲ್ಲ, ಅವರು
ನೋಡಿದಾಗ ನೀವು ಮೊದಲಿನ ಭೀಷ್ಮರೇ ಅಲ್ಲ. ಆ ಭೀಷ್ಮನೇ ಬೇರೆ, ಈ ಭೀಷ್ಮನೇ ಬೇರೆ. ನನಗೆ ಅನ್ನಿಸಿದೆ ನಾ ಮೊದಲಿನ ಅಂಬೆ ಹೌದಲ್ವ ಎನ್ನುವ ಹಾಗೆ. ಯಾಕಂದ್ರೆ ಈ ಹಸ್ತಿನಾವತಿ ನಿಮ್ಮ ತಾಯಿಯವರಾದ ಸತ್ಯವತಿ ದೇವಿಯವರು ನಮ್ಮನ್ನು ಮಕ್ಕಳಿಗಿಂತ ಹೆಚ್ಚು ನೋಡಿಕೊಂಡರು. ಅವರ ಸ್ವಭಾವವೇ ಸಾಕಷ್ಟು ಚಂದ್ರವಂಶೀಯರ ಕುರಿತಾಗಿ ಹೇಳಿದರು. ಆಗ ನನಗೆ ಅನ್ನಿಸಿತು ಈ ರೀತಿಯ ಒಂದು ಬದುಕುವುದಕ್ಕೆ ಸಾಧ್ಯ ಉಂಟೆ ಎನ್ನುವ ಹಾಗೆ. ಆದರೆ ನಿಮ್ಮ ಮಾತುಗಳನ್ನು ನಿಮ್ಮ ನಯ ವಿನಯಗಳನ್ನು ಕೇಳಿದಾಗ ನನಗೆ ಅರ್ಥವಾಗಿರುತ್ತದೆ. ಯಾಕಾಗಿ ಚಂದ್ರವಂಶೀಯರು ಸತ್ಕೀರ್ತಿಯುತರು, ಇಂಥ ಸದ್ಗುಣಗಳನ್ನು ಹೊಂದಿಕೊಂಡರೆ ಹೆಣ್ಣು ಮಕ್ಕಳಂತ ನಮ್ಮ ಮನದ ಅಭಿಪ್ರಾಯಕ್ಕೆ ಬೆಲೆ ಕೊಡುತ್ತೀರಿದ್ದಾರೆ. ಅರಸು ತನ್ನ ಹಿರಿದಾದುದಲ್ಲ ಅಂತ ನನ್ನ ಭಾವನೆ. ಮನೆತನದ ಕೊಡುಗೆಯೂ ಬೇಕಾಗುತ್ತದೆ, ವ್ಯಕ್ತಿಗತವಾದ ಸಂಸ್ಕಾರವೂ ಕೂಡಬೇಕಾಗುತ್ತದೆ. ಹೌದಲ್ಲ? ಎರಡು ಒಂದಾದಾಗಲೇ ಗುಣ ಸ್ವಭಾವಗಳಲ್ಲಿ ಶ್ರೇಷ್ಠರಿಂದ ಪ್ರಪಂಚದಲ್ಲಿ ಮಾನಿತರಾಗುವುದಕ್ಕೆ ಸಾಧ್ಯ. ಅನುಜನಾದ ವಿಚಿತ್ರ ವೀರನನ್ನು ಮದುವೆಯಾಗಬೇಕೆನ್ನುವಂತ ಮಾತುಗಳು ಅಗ್ಗಳಿಕೆಯದ್ದು ನನಗನ್ನಿಸು. ಯಾಕಂದರೆ ಅವನ ಪರಾಕ್ರಮ ಲೋಕವಿಶ್ರುತವಾಗುವುದೇನೂ ಇಲ್ಲ, ನಾವು ಕಂಡುದಿಲ್ಲ. ಸ್ವಯಂವರ ಮಂಟಪಕ್ಕೆ ನಿಮ್ಮ ಆಗಮನವಾಗಿದೆ. ಹೌದು. ಮದುವೆಯಾಗುವ ಅಪೇಕ್ಷಿತ ಉಳ್ಳಂತ ಗಂಡುಗಳು ಬರಬೇಕಾದಂತಹ ಒಂದು ಸ್ಥಳ ಹೇಳಿದ್ರು. ನೀವು ಅಲ್ಲಿಗೆ ಬಂದಿರಿ, ನಮ್ಮನ್ನು ಕರೆತಂದಿರಿ, ಕೆಟ್ಟವರೇ ಮದುವೆಯಾಗಬೇಕು, ಇಲ್ಲಿ ಯಾರಿಗೋ ಒಪ್ಪಿಸುವುದು, ಇದು ಹೀಗಿಲ್ಲಾದ್ರೆ ಈ ಪ್ರಕರಣ ನಡೆದದುಂಟ. ನೀವೇ ಮದುವೆಯಾದರೆ ತಮ್ಮನಿಗೆ ಮದುವೆ ಮಾಡಿಸುವ ಕಾರಣ ನನಗೆ ಗೊತ್ತಾಗಲಿಲ್ಲ. ತಂದ ಮೇಲೆ ಮನಸ್ಸು ಪರಿವರ್ತನೆ ಆಗುವುದು ನಿಮ್ಮ ಭಾವನೆಯ. ಮತ್ತೆ ನೀನು ನಮ್ಮದು ಪರಂಪರೆ ಬಿಡುವ ಕ್ರಮವೇ ಇಲ್ಲ. ಅದು ಬಹಳ ನೆನಪಾದಾಗಿ ಹಿನ್ನೆಲೆಯನ್ನು ಭಾವಿಸಿದ ಕ್ಷಣದಲ್ಲೇ ಮನಕ್ಕೆ ಅಧಿಕವಾದ ಉಲ್ಲಾಸ ತುಂಬಿಕೊಳ್ಳಬಹುದಾದಷ್ಟು ಘನತೆ ವೆತ್ತ ಹಿನ್ನೆಲೆಯೇ ನಮ್ಮ ಚಂದ್ರವಂಶ. ತಂದಂತಹ ಹೆಣ್ಣು ಮಕ್ಕಳನ್ನು ನಾನೇ ಮದುವೆಯಾಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ನೀನು ಹೊಂದಿ ತೀರಾ ಸಹಜ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಕರೆತಂದದ್ದು ಸ್ವಯಂವರ ಮಂಟಪದಿಂದ. ಹೌದಲ್ಲ? ಸ್ವಯಂವರಕ್ಕಿಂತ ಬಣವೇ ಪರಾಕ್ರಮ. ಯಾವನು ಸೇರಿದ ನೃಪಾಲಕರುಗಳಲ್ಲೆಲ್ಲ ತನ್ನ ಅಗ್ಗಳೆಯನ್ನು ಸ್ಥಾಪಿಸ್ತಾನೆ, ಅಗ್ಗಳೆಯೆಂದು ಕಾಣಿಸಿಕೊಳ್ತಾನೆ, ಅವನೇ ಮದುವೆ ಆಗುವ ಗಂಡು ಅನ್ನುವ ತೀರ್ಮಾನವನ್ನು ನಿನ್ನ ಅಪ್ಪ ಮಾಡಿದ. ನಿಮ್ಮ ಮುಖ ನೋಡಿದ ಕ್ಷಣದಲ್ಲಿ ದರ್ಶನಗಳು ಕೆಳಗುರುಳಿದ ಎಲ್ಲ ಅರಸು ಮಕ್ಕಳನ್ನು ಇದು ಏನು ಮಾಡುವ ಹೇಳು? ಸ್ವಯಂವರ ಮಂಟಪ ಬಣವು ಅದೇ ಆಗಿರುವುದರಿಂದ ನಾನು ಬಂದಿರುವಾಗ ಭಾಗವಹಿಸುವುದಕ್ಕೆ ಬಂದದ್ದು ನೀವು ಭಾವಿಸಿಕೊಳ್ಳುವ ಹಾಗಾಗಿ ಎಲ್ಲರೂ ಹಾಗೆ ತಿಳಿದರಲ್ಲ. ಆದರೆ ನಾನು ಘೋಷಣೆ ಮಾಡಿದ್ದೇನೆ, ಅಹಂ ಶಾಂತನ ಭೀಷ್ಮ ಕನ್ಯಾಹರದೇವಿ. ಹೌದು. ಆದ್ರೆ ಕೊನೆಗೆ ಅರಸು ಮಕ್ಕಳು ಹೇಳಿದ್ರು ಏನು? ಕನ್ಯೆಯರನ್ನೆಲ್ಲರೂ ಭೀಷ್ಮನಿಗೆ ಒಪ್ಪಿಸಬಹುದು, ನಮ್ಮ ಆಕ್ಷೇಪ ಇಲ್ಲ, 3 ಮಂದಿಯನ್ನು ಕೊಟ್ಟು ಮದುವೆ ಮಾಡಿಸಲ್ಲ ಹೇಳಿದ್ರು. ಹೇಳಿದೀಗ ನಿನ್ನ ಅಪ್ಪ ಏನು ಹೇಳಿದ? ಘನಪರಾಕ್ರಮಿಗಳು ಚಕ್ರವರ್ತಿಗಳು ದೊರೆತುದು ಜಡಜಾಕ್ಷಿಯರ ಪುಣ್ಯ ಫಲವು. ಚಕ್ರವರ್ತಿ ನನ್ನ ತಮ್ಮ ನಿನ್ನ ಅಪ್ಪನಿಗೆ ಗೊತ್ತಿಲ್ಲದೆ ಇದ್ದಷ್ಟು ಲೋಕಜ್ಞಾನ ಇಲ್ಲದೆ ಇದ್ದವಲ್ಲ. ಹಾಗಿದ್ರೆ ನನ್ನನ್ನು ಚಕ್ರವರ್ತಿ ನಾವು ಸಂಬೋಧಿಸುವುದಕ್ಕಿಲ್ವಲ್ಲ. ಭೀಷ್ಮ ಬಂದಿದ್ದಾನೆ ಅಂತ ಅಂದ್ರೆ ಹೆಣ್ಣು ತಮ್ಮನಿಗೆ ಎನ್ನುವುದು ಲೋಕಜ್ಞಾನ ಇದ್ದವರಿಗೆಲ್ಲ ಅರ್ಥ ಆಗ್ತದೆ. ಯಾಕಂದ್ರೆ ನೀವು ಹುಟ್ಟುವುದಕ್ಕಿಂತಲೂ ಮೊದಲಿನ ಕಥೆ. ಹೌದಪ್ಪ, ನಾನು ಅಪ್ಪನಿಗೆ ಮದುವೆ ಮಾಡಿದ್ದೆ ಮಗ ಅಲ್ವಾ? ಮದುವೆ ಮಾಡಿಸಿದ್ರಲ್ಲ ಮಕ್ಕಳಿಗೆ, ಅಪ್ಪನ ಮದುವೆ ಮಾಡಿದ್ರು. ಹೌದು. ನೀವೇ ಅಪ್ಪನಿಗೆ ಮದುವೆ ಮಾಡಿಸಿದೆ. ಹೌದು. ಚರಿತ್ರೆಯನ್ನು ನಡೆಯುವವರು, ಚರಿತ್ರೆಯನ್ನು ನಿರ್ಮಿಸುವವರು ಕೆಲವರೆಲ್ಲ ಇರ್ತಾರೆ. ಹೌದಪ್ಪ, ಮಹಾತ್ಮರಾದವರವರು ಸಾಗಿದಂತಹ ಪಥ ಅನೇಕರಿಗೆ ಅನುಸರಣೆ ಯೋಗ್ಯವಾಗಿ ಸ್ಥಾಪಿತವಾಗಿದೆ. ಗಜವಾದ ನ್ಯಾಯದ ಹಾಗೆ. ಹೌದು. ಮಹಾಜನ ಏನು ಗತಸ್ಸ ಪಂಥ, ಮಹಾಜನರು ಯಾವ ದಾರಿಯಲ್ಲಿ ಹೋಗ್ತಾರೆ ಅದನ್ನು ಅನೇಕರು ಅನುಸರಿಸ್ತಾರೆ. ಆದ್ದರಿಂದ ಆದರ್ಶಪ್ರಾಯವಾದ ಏನಿದೆ ಪ್ರಪಂಚದಲ್ಲಿ, ಅಲ್ಲಿ ಯಾವ ಕಾಲಕ್ಕೂ ಕಲ್ಮಶ ತಲೆ ಅಟ್ಟಿಕೊಳ್ಳದ ಹಾಗೆ ಎಚ್ಚರವನ್ನೇ ವಹಿಸಬೇಕಾಗ್ತದೆ. ಆಚಾರ್ಯ ಅಂತ ಪ್ರಪಂಚ ನನ್ನನ್ನು ಹುಡುಕುತ್ತದೆ, ಅದಕ್ಕೆ ಹೊರತೆ ಬಂದು ನಾನು ಬದುಕು ಸ್ವೀಕಾರ ಮಾಡುತ್ತೇನೆ ಹೇಳಿ ತಂದೆಯಾದಂತಹ ಶಾಂತನು ಚಕ್ರವರ್ತಿಗಳು ಕಾಳಿಂದಿ ತೀರದಲ್ಲಿ ಸತ್ಯವತಿ ದೇವಿಯನ್ನು ನೋಡಿ ಅವರನ್ನು ವಿವಾಹವಾಗುವುದಕ್ಕಾಗಿ ನಿರ್ಣಯಿಸಿ ಅವಳಪ್ಪನಾದಂತಹ ಕಂದರನಲ್ಲಿ ಹೋಗಿ ಕೇಳಿದ್ರೆ ಅವನೇನೋ ಅಂದನಂತೆ. ಅದಕ್ಕೆ ಮನಸ್ಸನ್ನು ಬಿಡಿಸಿಕೊಂಡು ಬಂದರು, ಅಂತಃಪುರ ಸೇರಿ ಹೋಗಿ ವಿಚಾರಿಸುವಾಗ
ಸರಿಯಾದಂತಹ ವಿವರ ಕೊಡ್ಲಿಲ್ಲ. ನನಗೇನು ಕೊರತೆ ಮಗನೇ, ಎಲ್ಲ ಉಂಟಲ್ಲ, ನೀನಿದ್ಯಲ್ಲ ಮತ್ತೆಂತದ್ದು. ಆದ್ರೂ ಲೋಕರೂಢಿಯಲ್ಲಿ ಒಂದು ಮಾತುಂಟು, ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗ ಮಗ ಅಲ್ಲ. ಅಲ್ಲ, ಏನು ತೊಂದರೆ ಇಲ್ಲ, ಮೂರ್ತಿಗಳಿಗೆ ಆದ್ರೂ ಚಿಂತೆ ಬಿಡ್ಲಿಲ್ಲ. ಮಂತ್ರಿಯಲ್ಲಿ ಕೇಳಿ ಹೊಳೆವದಿಗೆ ಹೋದ ಕಥೆ ಗೊತ್ತಾಯಿತು. ಅವನನ್ನು ಕೂಡಿಕೊಂಡು ಹೊಳೆವದಿಗೆ ಬಂದ್ರೆ ಕಾಣ ಸಿಕ್ಕಿದವಳು ಸತ್ಯವತಿ ಇದೆ ಏನು ಅನ್ನುವಂತಹ ವಿಚಾರ ಸ್ಫುಟವಾದ ಮೇಲೆ ಹೋಗಿ ಕಂದರಲ್ಲಿ ಕೇಳಿ, ನನ್ನ ಅಯ್ಯನಿಗಾಗಿ ನಿಮ್ಮ ಮಗಳನ್ನು ಕೊಡಬೇಕು. ಆ ಕಾಲಕ್ಕೆ ಒಂದು ಅಭಿಪ್ರಾಯವನ್ನು ಮುಂದಿರಿಸಿದ್ದು, ಕೊಡುವುದಕ್ಕೆ ಆಕ್ಷೇಪ ಇಲ್ಲ. ಆದರೆ ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ನಾಳೆ ಸಿಂಹಾಸನಕ್ಕೆ ಅಧಿಕಾರಿಗಳಾಗಬೇಕು, ಅಷ್ಟೇ ತಾನೇ. ನಾನು ಸಿಂಹಾಸನ ಯಾರುವುದಿಲ್ಲ. ವಿಚಿತ್ರ ನೀರಿನ ಸಂತಾನಕ್ಕೆ ಮೀಸಲು. ಆದರೆ ಮತ್ತು ನನ್ನ ಮನೆ ಹೇಳಿದ ನೀರು ಬಿಡುವುದು, ನಿನ್ನ ಮಕ್ಕಳು ನಾಳೆ ಇದ್ರೆ ಸಮಸ್ಯೆ ಆಗುದಿಲ್ವಾ? ಅವರವರು ಹೊಡೆದು ಬಿಡುವ ಕಥೆ ಆಗುದಿಲ್ವಾ? ಮಕ್ಕಳಾದರೂ ಮಕ್ಕಳಾಗದೇ ಇದ್ರೆ ಮದುವೆಯ ಮೇಲೆ ಮಕ್ಕಳಾಗುವುದಿಲ್ಲ ಅನ್ನೋದನ್ನು ಒಪ್ಪುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಆ ಕಾರಕ ಮತ್ತೊಂದು ನಿರ್ಣಯವನ್ನು ಮಾಡಿದೆ. ಸತ್ಯ ಪ್ರಭೃತಿ ಮೇದಾಶ ಬ್ರಹ್ಮಚರ್ಯಂ ಭವಿಷ್ಯತಿ. ಈ ಕ್ಷಣ ಮೊದಲುಕೊಂಡು ಬ್ರಹ್ಮಚರ್ಯವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಪೃಥ್ವಿಯಲ್ಲಿರುವಂತಹ ಸಕಲ ನಾರಿಯರು ಮಾತೆ ಭಾಗೀರಥಿಗೆ ಸಮವೇನೆ. ಈ ತರನಾದಂತಹ ನಿರ್ಣಯವನ್ನು ಘೋಷಿಸಿದ ಕಾಲಕ್ಕೆ ದೇವತೆಗಳು ಆಕಾಶದಿಂದ ಸುಮ್ಮಮಳೆಯನ್ನು ಸುರಿಸಿ ಭೀಷ್ಮ ಅನ್ನುವಂತಹ ಒಂದು ಅನ್ವರ್ಥವಾದ ನಾಮವನ್ನು ನನಗೆ ಒದಗಿಸಿಕೊಟ್ಟರು. ಸ್ವಾಮಿ, ಆದರ್ಶ ಪುತ್ರ ಭೀಷ್ಮ ಅಥವಾ ಭೀಷ್ಮ ಪ್ರತಿಜ್ಞೆ ಅಂತ ಅಷ್ಟು ದೊಡ್ಡ ಕಥಾನಕವನ್ನು ಹೇಳುವುದಕ್ಕೆ ನೀವು ಕೂತ್ಕೊಂಡು ಹೇಳಲಿಕ್ಕೆ ಹೋದರೆ ಇದನ್ನೇ ಎಷ್ಟು ತಾಸು ಹೇಳಿ. ಆದರೆ ಈ ಹೊತ್ತಿಗಾಗುವ ಕಥೆ ಗೊತ್ತುಂಟು ನಮಗೆ, ಅದನ್ನು ಇಷ್ಟು ಕಡಿಮೆ ಶಬ್ದದಲ್ಲಿ ಹೇಳುವ ಒಂದು ಚಾಕಚಕ್ಯತೆ ನಿಮ್ಮದಲ್ಲದೆ ಉಳಿದವರಿಗೆ ಬಂದಿದೆ. ಹೇಳಬೇಕು ಅಂತ ಹೇಳುವಷ್ಟು ಮಾತ್ರ ಗೊತ್ತಿದ್ರೆ ಸಾಲು, ಯಾವ ಸಮಯದಲ್ಲಿ ಎಷ್ಟು ಹೇಳಬೇಕು ಅಂತಲೂ ಗೊತ್ತಿಲ್ಲ. ತಿಳಿಯುವ ಹಾಗೆ ಹೇಳುವಂಥದ್ದು ಆಚಾರ್ಯರಿಗೆ ಮಾತ್ರ ಬಿದ್ದಿರುವಂಥದ್ದು. ಹಾಗಾಗಿಯೇ ತಮ್ಮನಿಗಾಗಿ ನಿಮ್ಮನ್ನು ಕರ್ಕೊಂಡು ಬಂದದ್ದು. ಸ್ವಯಂವರ ಮಂಟಪದಲ್ಲಿ ನಾನು ಭಾಗಿಯಲ್ಲ, ಪರಾಕ್ರಮದಿಂದಲೇ ನಿಮ್ಮನ್ನು ಸಂಪಾದಿಸಿಕೊಂಡಿದ್ದೇನೆ. ಪರಾಕ್ರಮದಿಂದ ಸಂಪಾದಿಸಿದಂತಹ ಹೆಣ್ಣನ್ನು ಮತ್ತೊಬ್ಬರಿಗೆ ಕೊಡುವುದು ಶಾಸ್ತ್ರ ವಿರೋಧವಾದ ವಿಚಾರ ಅಲ್ಲ. ಕೊಡಬಹುದು ಅಂತ ಸಂಪಾದಿಸಿದಂತಹ ಒಂದು ಹೆಣ್ಣನ್ನಾದ ಮಂತ್ರ ಪುರಸ್ಕಾರವಾಗಿ ವಿವಾಹ ಸಂಸ್ಕಾರಕ್ಕೆ ಒಳಗಾಗುವುದಕ್ಕಿಂತ ಮುನ್ನ ಮತ್ತೊಬ್ಬರಿಗೆ ಕೈವರ್ತಿಸಿದರೆ ಅದು ಶಾಸ್ತ್ರಕ್ಕೆ ಅಪಚಾರ ಅಲ್ಲ. ಹಾಗಾಗಿ ಶಾಸ್ತ್ರ ವಿರೋಧ ಇಲ್ಲ ಅನ್ನುವುದನ್ನು ತಂದಿದ್ದೇನೆ. ಇನ್ನು ತಮ್ಮ ನನ್ನ ಈ ಕಥೆ ನನಗೆ ಗೊತ್ತಿಲ್ಲದಿದ್ದಂತೆ ಮೊದಲೇ ಸಮಯ ಯಾಕೆ ಗೊತ್ತೇ? ನಿಮ್ಮ ಕಥೆಯನ್ನು ನಾನು ಕೇಳದೆ ನನ್ನ ಕಥೆ ಹೇಳುವ ಹಾಗಿಲ್ಲ. ಇದು ನಿನ್ನದು ಕರುಣಾನಿಧಿ ಸರ್ವಜ್ಞಾನಿ ಗಿಡ ಮತ್ತೆ ಹುಲಸಾಗಿ ಬೆಳೆಯಲಿ ಎನ್ನುವುದಕ್ಕಿಂತಲೂ
ಬೇಕಾದ ಹಾಗೆ ಅದನ್ನು ತೆಗೆದು ಕಿತ್ತು ತಮ್ಮ ಉಪಯೋಗಕ್ಕೋಸ್ಕರವಾಗಿ. ಇಲ್ಲಿ ಹಾಗೆ ನಾನು ಈ ಕಥೆಯನ್ನು ಬಿಡಿಸಿದ್ಯಾಗಿ ನನ್ನ ಕಥೆ ಹೇಳುವುದಕ್ಕೆ ಅನುಕೂಲವಾಗುತ್ತದೆಯೋ ಎನ್ನುವ ಹಾಗೆ ಒಂದು ಆಕಸ್ಮಿಕವಾದ ಘಟನೆ ನಿಮ್ಮ ಬದುಕನ್ನೇ ತಿರುಗಿಸಿ ಬಿಟ್ಟಿದ್ದು. ಹೌದು, ಸಂಸಾರಿಯಾಗಬೇಕಾದಂತಹ ದೇವವ್ರತನು ಭೀಷ್ಮನಾದಂತಹ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡಿದ್ದ. ನನ್ನ ಬದುಕಲ್ಲದ ಆಕಸ್ಮಿಕ. ನೀನು ಬ್ರಹ್ಮಚಾರಿ ಅಂತ ಏನಾದ್ರು ಸ್ವೀಕಾರ ಮಾಡ್ತಾ? ಇಲ್ಲಿ ಪ್ರಜಾಪತ ಬ್ರಹ್ಮಕುಮಾರಿ ಅಲ್ಲಿಗೆಲ್ಲ ಹೋಗುವ ಮದುವೆಯ ಮುನ್ನಾದಿ ವಿಹಾರಕ್ಕೆ ಹಾಗೆ ಸಖೀವ್ರಾತನಿಗೆ ಹೋಗಿದ್ದೆ. ಅಲ್ಲಿಗೆ ಸೌಮನಗರಿಯ ಅಧಿಕಾರಿಯಾದ ಅಲ್ಲಿ ಬಂದಿದ್ದ. ಎಲ್ಲಿಗೆ? ಹೊಳೆಯ ತೀರಕ್ಕೆ. ಈ ಹೆಂಗಳೆಯರು ಸ್ನಾನ ಮಾಡುವುದು ಅವನಿಗಿಂತ ಕೆಲಸ ಅಲ್ಲ, ನಾವು ಮೇಲೆ ಒಂದು ತಿರುಗಾಡುತ್ತಿರುವಾಗ ನಾವು ಮಾತ್ರ ಅಲ್ಲ, ನಾನಾತ ನನ್ನ ನೋಡಿದೆ, ಅವನು ನನ್ನನ್ನು ನೋಡಿದ. ಅದರಲ್ಲಿ ಏನು ವಿಶೇಷ? ಮಾತುಕತೆ ಆಯಿತು, ಮಾತಾಡಿದ್ರಿ, ಪರಿಚಯ ಮುಂದುವರಿದು ಪ್ರೇಮಕ್ಕೆ ತಿರುಗಿತು. ಪ್ರಣಯಗಳಾಗಿ ವಚನಬದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಏನೆಂದು? ನಿನ್ನನ್ನೇ ವಿವಾಹವಾಗುತ್ತೇನೆ ಎಂದು. ಯಾವಾಗ? ಇದು ಮದುವೆಗಿಂತ ಮೊದಲನೇ ದಿವಸ, ಮೊದಲನ ದಿನ. ಆದ್ದರಿಂದ ಸಾರ್ವನನ್ನು ನಾನು ಮನಸಾ ಪ್ರೀತಿಸಿ ಬರೆಸಿದ್ದೇನೆ. ಅಲ್ಲ, ಇದು ಮದುವೆ ಆಗ್ತೇನೆ ಅಂತ ನೀನು ವಚನ ಮಾತಾಡಿದ್ರೆ ಮತ್ತೆ ಸ್ವಯಂವರ ಮಂಟಪದಲ್ಲಿ ಮನೆ ಇದ್ದದ್ದು ಯಾಕೆ? ಅಂದರೆ ಒಮ್ಮೊಮ್ಮೆ ಏನಾಗುತ್ತದೆ, ನಾನು ಆಮೇಲೆ ನಾನು ಕೊಟ್ಟದ್ದು ಸರಿಯೋ ತಪ್ಪೋ ಎನ್ನುವ ಹಾಗೆ ಬಹಳವಾಗಿ ಯೋಚನೆ ಮಾಡಿದೆ. ಸಂದರ್ಭಕ್ಕೊಂದು ಮಾತು ಹೇಳಿಬಿಟ್ಟೆ. ಹೌದು, ಹೇಳಿದ್ದು ಹೌದು. ಔಷಧ ನಿಮಗೆ ಮನೆಗೆ ಬಂದು ಕೂತ ಮೇಲೆ ರಾತ್ರಿ ಬೆಳಗ್ಗೆ ನಿದ್ದೆ ಬರಲಿಲ್ಲ ಕಾಣ್ತದೆ. ಯೋಚಿಸಿದೆ ನಾನು ಮಾಡಿದ್ದು ಸರಿ. ರಾತ್ರಿ ಬೆಳಗ್ಗೆವರೆಗೆ ಯೋಚಿಸಿ 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 ಬೆಳಗಾಗುವಾಗ ಸಮಯ ಹೋಗುತ್ತಾಯಿತು. ಹೌದು ಹೌದು ಹೌದು, ಅದಕ್ಕೆ ಬೇಕಾಗಿ ಸ್ವಯಂವರ ಮಂಟಪಕ್ಕೆ ಬಂದು ಅವನು ಎಲ್ಲರನ್ನು ಗೆಲ್ಲುತ್ತೇನೆ ಅಂತ ವಿಶ್ವಾಸದ ಮಾತುಗಳಿಂದ ಆಗಿದ್ದ. ಅದೊಂದು ಹೇಳಿದ್ದ. ಹೌದು, ಅಧಿಕ ನಾಶ ಔಷಧಗಳೆಲ್ಲ ಹೇಳಿದ. ಅಲ್ಲ, ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ನುಡಿ ಉಂಟು, ಮದುವೆ ಆಗ್ಲಿಕ್ಕೆ ಬೇಕಾದ ಕೆಲವು ಸುಳ್ಳು ಹೇಳಿದ್ರು ತೊಂದರೆ ಇಲ್ಲ ಅಂತ. ನನಗೆ ಆವತ್ತಿನ ನೆನಪಾಗಿಲ್ಲ. ಮಾತ್ರ ನೀವು ಬರುವ ಮೊದಲು ಅವನೇ ಗೆದ್ದ ವಿಕ್ರಮಿದ್ದ. ಯಾವ ಬಾರ್ದಿದ್ರು ಅವನೇ ದೊಡ್ಡ ಜನ. ಅಲ್ಲ, ನೀವು ಬರ್ತೇನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅವ ಬರ್ತೀನಿ ಅಂತ ಗೊತ್ತಿದ್ದ. ಅಲ್ಲ, ಅವರು ಬರ್ತೇನೆ ಅನ್ನೋ ಹಾಗೆ ನಾನು ಹೇಳಿದ್ದೆ, ನೀನು ಸ್ವಯಂವರ ಮಟ್ಟಕ್ಕೆ ಬರಲೇಬೇಕು. ಅಂದದ್ದು ಮೊದಲನೇ ದಿವಸ, ನಾನು ಒಂದು ದಿವಸ ತಡ ಆಗಿದೆ. ಅವನಿಗೆ ಹೇಳಿಕೆ ಇರಲಿಲ್ಲ ಅಂತೆ. ಅಲ್ಲ, ಹೇಳಿಕೆ ಅದು ನಮ್ಮ ಅಪ್ಪ ನನಗೆ ಸರಿ ಹೇಳಿಲ್ಲ, ಯಾರ್ಯಾರಿಗೆ ಹೇಳಿದ್ದಾರೆ ಬಿಟ್ಟಿದ್ದಾರೆ. ನನಗೆ ಗೊತ್ತಾಯ್ತು, ಸುದ್ದಿ ಗೊತ್ತಾಯ್ತು. ಅದಕ್ಕೆ ನಾನು ಬಂದದ್ದು. ನನಗೊಬ್ಬನಿಗೆ ಹೇಳಿಕ್ಕಿಲ್ಲ ಅಂದ್ರೆ ನಾನು ಬರ್ತಿರ್ಲಿಲ್ಲ. ಸಾಮೂಲಿಗಿಲ್ಲ ಅಂತ ಹೇಳಿದ್ರೆ ನನಗೆ ಬರಬೇಕಾಗಿ ಬಂದದ್ದು. ಅಯ್ಯಯ್ಯೋ, ನಾನು ಅವನ ಜಾತಿ ಅವನ. ಹಾಗೆ ನೀವು ಈಗ ಅವನಿಗೆ ಹೇಳಿಕ್ಕಿಲ್ಲ ನನಗೆ ಹೇಳಿಕ್ಕಿಲ್ಲ ಅಂದ್ರೆ ನಾವು ಒಂದೇ ಜಾತಿಯಿಂದ ಮಾಡಿದಾಗ ಆಗ್ತಿಲ್ಲ. ಹಾಗಾಗ್ತದೆ. ಸ್ವಾಮಿ, ಅದೇನೇ ಇದ್ದರೂ ನಾನು ಸಾಲವನ್ನು ಮನಸ್ಸ ಒಪ್ಪಿದ ವಿಚಾರ. ನಾನು ಅಪ್ಪನ ಹತ್ರ ಹೇಳಿದ್ರೆ ಇದು ಖಂಡಿತ ತಪ್ಪೇನೋ ಹಾಗೆ ಆಕ್ಷೇಪಿಸ್ತಿದ್ದು. ಯಾರಲ್ಲಿ ಹೇಳಿದ್ರು ನೀನು ತಪ್ಪೇ ಮಾಡಿದ್ದು ಅಂತ ಹೇಳ್ತಿದ್ರು. ಆಯ್ತಲ್ಲ, ಈಗ ನೀನು ಮಾಡಿದ್ದು ತಪ್ಪು ಅಂತ ಎಲ್ಲರೂ ಹೇಳುವ ಹಾಗಾಗಿದೆ ಅಂತ ನನಗೆ ಗೊತ್ತಾದ ಮೇಲೆ ತಪ್ಪನ್ನು ತಿದ್ದಿಕೊಂಡು ಹೋಗಿತ್ತು. ಇಲ್ಲ 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 ಇಲ್ಲ, ಸರ್ವಜ್ಞರಾದಂತ ನೀವು ಪ್ರೀತಿ ಪ್ರೇಮಕ್ಕೊಂದು ಬಹಳ ಮಹತ್ವತೆಯನ್ನು ಕೊಡುವುದು. ಆದ್ರಿಂದ ನೀವು ಇದಕ್ಕೊಂದು ದಾರಿ ತೋರಿಸಬೇಕು ಅಂತ ನಿಮ್ಮ ಚರಣ ಚಿಂತನೆಗಳಲ್ಲಿ ವಿನಂತಿಸುತ್ತೇನೆ. ಸುಂದರಾಗಿ ನಿನ್ನ ಮನದ ಸಂಕಲ್ಪ ಎನಗದು ತಿಳಿದಿದ್ದರೇನೋ. ಸುಂದರಾಗಿ ನಿನ್ನ ಮನದ ಸಂಕಲ್ಪ ಎನಗದು ತಿಳಿದಿದ್ದರೇನೋ. ನಡೆದ ಕಾರ್ಯಕ್ಕೆ ಇನ್ನು ಮಾಡ್ಬೋದೇನೋ. ನಸುವಿಗೆ ನನ್ನ ತುಟಿ ಅಂಚಿನಲ್ಲಿ ಹಾದು ಹೋಯಿತು. ನಿನ್ನ ಜೀವನವನ್ನು ಅಪಹಾಸ್ಯ ಮಾಡಿಕೊಂಡು ತಪ್ಪಾಗಿ ಕಲ್ಪಿಸಿಕೊಡಬೇಕು. ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ವಿಧಿ ಹೇಗೆ ಕೈಯಾಡಿಸುತ್ತದೆ ಎನ್ನುವುದನ್ನು ನನ್ನ ಮುಂಭಾಗದಲ್ಲಿ ನಿನ್ನ ಜೀವನವೇ ದೃಷ್ಟಾಂತವಾಗಿ ಕಾಣಿಸುತ್ತಲ್ಲ ಅನ್ನುವುದಕ್ಕಾಗಿ ಒಂದು ಕ್ಷಣಕ್ಕೆ ಹಾಗಾಗಿ ಹೋದದ್ದು ಮಾತ್ರ. ಅಲ್ಲ, ನೀವು ಮುಖವನ್ನು ಬಿಗುಗೊಳಿಸಿದ್ರೆ ನನಗೆ ಹೆದರಿಕೆ ಆಗುತ್ತಿದೆ. ಬಿಗುಗೊಳಿಸಲಿಕ್ಕೆ ನಾನು ಯಾರು ಹೇಳಿ ಅಯ್ಯಯ್ಯೋ. ಅಲ್ವಾ? ಈಗ ಅಪ್ಪನ ಮುಖವೇ ನಿನಗೆ ನೆನಪಾಗ್ಲಿಲ್ಲ ಸಾಲ್ವನಿಗೆ ಮಾತು ಕೊಡುವಾಗ. ಮತ್ತೆ ಕುರಿತು ಪರಿಚಯ ಇಲ್ಲದ ಭೀಷ್ಮ ಯಾರು ನಿನಗೆ? ಇಲ್ಲ ಇಲ್ಲ ಇಲ್ಲ, ನೀವು ಭೀಷ್ಮನಿಗಿಂತ ಅಪ್ಪನಿಗಿಂತ ಹೆಚ್ಚಿನ ಆದರೆ ನಾನು ನಿಮ್ಮಲ್ಲಿ ಆಡ್ತಾ ಇರುವುದು. ಸುಂದರಾಗಿ ಕಾಣ್ಲಿಕ್ಕೆ ಚಂದ ಇದ್ದಷ್ಟು ನಿನ್ನ ಬುದ್ಧಿ ಚಂದ ಬರಲಿಲ್ಲ. ಅಯ್ಯೋ, ಒಂದು ಮಾತು ನೀನು ಅಲ್ಲಿಯೇ ಹೇಳುತ್ತಿದ್ದರೆ
ಎಲ್ಲಿ ಸ್ವಯಂವರ ಮಂಟಪದಲ್ಲಿ. ಹೌದಪ್ಪ, ಇಲ್ಲಾಂದ್ರೆ ಅಪ್ಪಯ್ಯನ ಹತ್ರ ಆದ್ರೂ ಹೇಳುದಪ್ಪ ಮೊದಲನೇ ದಿವಸ. ಅಲ್ಲ, ಆ ಹೆಣ್ಣು ಮಕ್ಕಳಿಗೆ ಆಗುವುದಿಲ್ಲ ಎಲ್ಲ ಬಂದು ಅಪ್ಪಯ್ಯನ ಹತ್ರ ಹೇಳಲಿಕ್ಕೆ. ಅಮ್ಮನ ಹತ್ರ ಆದ್ರೂ ಹೇಳುದು. ಅಯ್ಯೋ ಅಮ್ಮ, ಆಭರಣಗಳು ಸೀರೆ ರಾಶಿಯಲ್ಲಿ ಮುಳುಗಿ ಹೋದ್ರು ಬಿಟ್ರೆ ಮಕ್ಕಳು ಮಾತು ಕೇಳುವುದಕ್ಕೆ ಮದುವೆ ಹೊತ್ತಿನಲ್ಲಿ ಯಾವ ಅಮ್ಮನಿಗೂ ಗೊತ್ತಿರುವುದಿಲ್ಲ. ಅದೀಗ ಸಾಬೂನು ಹೆಂಡತಿ ಆಗುದಾದ್ರೆ ಆಭರಣ ಹಾಕಬಾರ್ದು ಅಂತ ಏನು ನಿಯಮ ಇಲ್ಲ. ಆಭರಣ ಹಾಕಿ ಹೋಗುವುದಿಲ್ಲ. ಅಲ್ಲ, ಎಂತ ಕೇಳಿದ್ರೆ ಹೇಳಿದ ಹಾಗೆ ಅವರು ಸಖಿಯರಿದ್ದಾರೆ, ಅಲ್ಲಿ ನೋಡಿಕೊ ಇಲ್ಲಿ ನೋಡಿಕೊ ಅಂತ ಹೇಳಿದ್ರೆ ಹೊರತು ಬೇಡ. ರಥಕಾತ್ಮಕ ಸ್ವಲ್ಪ ನೀನು ಹಿಂದೆ ನಿಂತಿದ್ರು ನನಗೆ ಅನುಮಾನ ಬರ್ತಿದ್ದೆ ಅಂತ ಈ ಹುಳಿ ಹೀಗೆ ಅಂತ. ಅಯ್ಯೋ, ಮೊದಲು ನೀನೇ ಆಗ್ತಿದ್ದೆ. ನಿಮ್ಮ ಕಣ್ಣು ಗರಗರ ತಿರುಗುತ್ತಾ ಇರುವುದನ್ನು ನೋಡಿ ನಾವು ಹಾರಿ ಹೋಗಿ ಕೂತ್ಕೊಂಡಿದ್ದೇವೆ. ನೀವು ಅಷ್ಟು ಸಿಟ್ಟು ಮಾಡಿದ್ದೇ ಕಾರಣ, ನನ್ನ ತಪ್ಪಲ್ಲ. ಗುಣಗುತ್ತಾ ಬಂದಿದ್ದೀರ ರಥಾತ್ಮ. ಅದೇನು ಮಾಡುದು ಹೇಳಿ, ನಮಗೆ ದುಃಖ ಆಗಿದೆ ಅಂತ ಜನರಿಗೆ ತೋರಿಸಬಾರ್ದು. ರಾಜಕುಮಾರಿಯರಿಗೆ ಅದೊಂದು ದೊಡ್ಡ ಪ್ರಾರಂಭ. ಈಗ ನಾನು ಯಾಕೆ ಹೇಳಿದ್ದು ಗೊತ್ತುಂಟು? ನಿನ್ನ ಮನದ ಸಂಕಲ್ಪ ಏನಗಂದು ತಿಳಿದಿರೆ ತರೇನು. ಈಗ ತಂದಾಗಿದೆ, ತಂದ ಮೇಲೆ ನೀನು ಹೇಳಿದ್ರೆ ನಾನು ಇನ್ನೊಂದು ಮಾಡಿದೆ. ಈಗ ನಿಮಗೆ ಗೊತ್ತಾಗುತ್ತಿಲ್ಲ, ನಾವು ಒಂದು ಸಣ್ಣ ದಾರಿ ಸೂಚಿಸಿದ್ದ ಚಂದಿರ ದೀಪ ಕೇಳುದಯದಿಯೋ ದೀಪ ಕೇಳುದಯದಿಯೋ ಸತ್ಯಸಂಧ ನೀನೆಂಬುದು ಅರಿದೀಪೇ ನೀವು ಹೋಗಿ ಕಂದರನ ಮನೆ ಅಂಗಳದಲ್ಲಿ ಅಷ್ಟು ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸಿದವರು. ಹೌದು, ಈ ಒಂದು ಪ್ರೇಮ ಪ್ರಕರಣದಲ್ಲಿ ನಿಮಗೆ ಒಂದು ಬಿಡಿಸುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆಯೇ? ಅಲ್ಲ, ಅಪ್ಪಯ್ಯನ ವಿಷಯ ಊರಿನ ವಿಷಯಕ್ಕೆಲ್ಲ ನಮಗೆ ತಲೆ ಹಾಕ್ಲಿಕ್ಕಾಗ್ತದೆ. ಅಲ್ಲ, ಈಗೇನಿದ್ರು ನಾವು ನಿಮ್ಮ ಅಧೀನದಲ್ಲಿ ಇದ್ದವರು. ಅಧೀನದಲ್ಲಿದ್ರೆ ಗೊತ್ತಿಲ್ಲದೆ ಆದದ್ದಲ್ವ, ನೀನು ಮಾತು ಕೊಟ್ಟ ಮೇಲಲ್ವ ಕರ್ಕೊಂಡು ಬಂದದ್ದು. ನಾನು ಕರ್ಕೊಂಡು ಬಂದ ಮೇಲೆ ನೀನು ಮಾತು ಕೊಟ್ಟದ್ದಾದ್ರೆ ಹೊಣೆ ನನಗೆ ಉಳಿಯುತ್ತದೆ. ಆದರೆ ಕನ್ಯೆಯರನ್ನು ಹೊಣೆಗಾರಿಕೆ ನಿಮಗೆ ಅಂತ ನಮ್ಮ ಅಪ್ಪ ಹೇಳಿದ ಮೇಲೆ ನಾವು ನೀವು ಹೇಳಿದ ಹಾಗೆ ಕೇಳುವುದಕ್ಕೆ ಈಗ ಅಧೀನದಲ್ಲಿ ಇರುವ ಅಪ್ಪನಿಗೂ ಗೊತ್ತಿಲ್ಲವ ನೀನು ಸಾಬನಿಗೆ ಮಾತು ಕೊಟ್ಟಿದ್ದೀನಿ. ಹೇಳಬೇಕಂದ್ರೆ ಏನೆಲ್ಲ ಆಗಿపోయి ಅಪ್ಪ ವಂಚನೆ ಮಾಡಿದ್ದಲ್ಲ ಹೇಳಿದ್ದ. ಅಲ್ಲ ಅಲ್ಲ ಅವರು ಹೇಗೆ ಭಾವಿಸಿದ್ರು, 3 ಮಂದಿಗಳು ಕನ್ಯೆಯರು, ಅಕ್ಷರ ಕನ್ಯೆಯರು. ಹೌದು. ಆದ್ದರಿಂದ ಕನ್ಯೆಯರ ಕೈ ಹಿಡಿದಂತ ಕುಲಕೋಟಿಯನ್ನು ಉತ್ತರಿಸಬೇಕು ಅಂತ ಹೇಳಿದ್ರು. ನೀನು ಮೊದಲನೇ ದಿವಸ ಮನಸ್ಸು ಗೊತ್ತಾಗಿದೆ ಮತ್ತೊಬ್ಬರಿಗೆ, ಅದು ಅಪ್ಪಯ್ಯನಿಗೂ ಗೊತ್ತಿಲ್ಲ. ಅವರೇನು ಮಾಡೋದು? ಏನು ಮಾಡೋಣ ಸ್ವಾಮಿ, ಮನಸ್ಸು ಎನ್ನುವುದು ಹುಚ್ಚು ಕುದುರೆ ಎನ್ನುವ ಹಾಗೆ ಎಲ್ಲರೂ ಆಡುತ್ತಾರೆ. ಅದರ ಬಗ್ಗೆ ನನ್ನದು ಆಕ್ಷೇಪ ಇಲ್ಲ. ಗಂಡು ಹೆಣ್ಣುಗಳು ಪರಸ್ಪರ ಪ್ರೀತಿಸಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಗಂಡು ಹೆಣ್ಣು ಅದೇ ಕಾರಣ ಪ್ರೀತಿಸಿದ್ದಾರೆ. ಆದ್ರೆ ಅವರ ಪ್ರೀತಿ ಇನ್ನೊಂದರಿಗೆ ಭೀತಿ ಕಾರಣ ಆಗಬಾರ್ದು ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನಾನು ಸರಿಯಾದ ಸಣ್ಣ ದಾರಿಯನ್ನು ಸೂಚಿಸಬಲ್ಲೆ. ದಾರಿ ಹೌದು. ಇನ್ನು ಹೌದು. ಎಂತದಪ್ಪ? ಹೇಗೆ ನಾನು ಸಾಲವನ್ನು ಬಯಸುತ್ತಿದ್ದೇನೆಯೋ ಅದೇ ರೀತಿ ಸಾಲವನ್ನು ನನ್ನ ಪರ ನಿರೀಕ್ಷೆಯಲ್ಲಿ ಇರ್ತಾನೆ. ಹೌದು, ನಾನು ಯಾವ ದಾರಿಯಲ್ಲಿ ಬರ್ತೇನೆ, ಎಷ್ಟು ಹೊತ್ತಿಗೆ ಬರ್ತೇನೆ ಎನ್ನುವ ಹಾಗೆ ಬುದ್ಧಿಗೆ ಉದ್ದ ಮಾಡಿ ಆ ತುದಿಯವರೆಗೆ ಕಾಣ್ತಾ ಇರಬಹುದು. ಅವನ ಕಣ್ಣ ಮುಂಭಾಗದಲ್ಲೇ ರಥವೇರಿಸಿ ನಿಮ್ಮನ್ನು ನಾನು ಕರ್ಕೊಂಡು ಬರುವಾಗ ಪ್ರಥಮಧ್ಯದಲ್ಲಿ ಪ್ರತಿರೋಧ ಮಾಡಿದವನ್ನು ಹೊಡೆದುರುಳಿಸಿ ಜೀವ ಸಹಿತ ಬಿಟ್ಟು ಇಚ್ಚಲಾಗಿ ನಿನ್ನನ್ನು ತಂದ ಮೇಲೆ ಈಗ ಬುದ್ಧಿಗೆ ಉದ್ದ ಮಾಡಿ ನೋಡ್ತಾನಮ್ಮ. ನಾನು ವಿರೋಧಿಸಿದ್ದೆ ನನ್ನ ಕಾರಣವಾಗಿ. ಅಲ್ಲ, ಈಗ ಕೈ ಹಿಡಿಯುವ ಪೆಟ್ಟು ತಿಂದು ಕೆಳಗೆ ಬೀಳುವಾಗ ಒಂದು ಮಾತಾಡದೆ ಬಿಟ್ಟಿದೆಯಲ್ಲ ನೀನು. ಅಲ್ಲ, ನಾವು ಮಾತಾಡಿದ್ರೆ ನೀವು ತುಳಿದದ್ದು ಮಾತ್ರ ಕಳೆದಿದ್ರೆ. ಅಲ್ಲ, ಒಂದು ಮಾತು ಆಚಾರ್ಯರೇ, ಹೊಡೆಯುವುದು ಹೊಡೆಯಿರಿ, ಸ್ವಲ್ಪ ಮೆಲ್ಲಗೆ ಹೊಡೆಯಿರಿ ಅಂತಾದ್ರೂ ಹೇಳ್ತಿದ್ರೆ ನನಗೊಂದು ಅನುಮಾನ ಬರ್ತದೆ. ಅಯ್ಯೋ ಹೇಳಿ. ಅಲ್ಲ, ಅಷ್ಟು ಹೇಳುವಾಗ ನೀವು ಇಷ್ಟು ಮಾತಾಡುವವರು ಅಂತ ಗೊತ್ತಿರಲಿಲ್ಲ ಆಗಿತ್ತು. ಆ ಭೀಷ್ಮನ ಆಟಗಳನ್ನು ನೋಡಿದ್ರೆ ಮಾತೇ ಕಡಿಮೆ, ಕೆಲಸವೇ ಹೆಚ್ಚಾಗಿತ್ತು. ಹೋಗ್ಲಿ, ಈಗ ಏನು ಮಾಡುವ? ಆ ಸಾಧು
ಅಲ್ವಾ? ಹೌದು ಒಂದು ವ್ಯವಸ್ಥೆ ಮಾಡಿ ಇದೇ ನಿರ್ಣಯ. ಹೌದು ಖಂಡಿತ. ಅಲ್ಲ, ಈಗಲೂ ನೀನು ಇದ್ರೆ ವೀರನನ್ನು ಮದುವೆ ಆಗುವುದಕ್ಕೆ ಸಿದ್ಧರು ಅಂತಾದ್ರೆ ಸಾಲ್ವನಿಗೆ ಮಾತು ಕೊಟ್ಟದ್ದು ದೊಡ್ಡ ಕೆಲಸ ವಿಷಯ ಅಲ್ಲ. ನನ್ನ ತಂಗಿಯಂದ್ರು ಪಾಪ ನಾವು ಸಾಮ್ರಾಜ್ಞಿ ಗೊತ್ತಾಳೆ ಅಲ್ಲಿ ಈಗಲೇ ಬೀಗ ತೆಗಿದ್ದಾರೆ ಅವರ ಸೌಭಾಗ್ಯ ನಾನು ಯಾಕೆ ಕಸಿದ್ಕೊಳ್ಬೇಕು ಅವ್ರದ್ದು ಅವ್ರಿಗೆ ಹಾಗಿದ್ರೆ ನೀನು ಅಪ್ಪನ ಮನೆಯಿಂದ ಬರುವಾಗ ತಂದದ್ದನ್ನೆಲ್ಲ ಗಂಟು ಕಟ್ಟಿ ಒಟ್ಟಿಗೆ ಹೋಗಿ. ನಾನು ಕಾಶಿಯಿಂದ ಬಂದವರು. ಕಾಶಿ ಎನ್ನುವುದು ಕ್ರಮ ಉಂಟು. ಕಾಶಿಗೆ ಹೋದವರು ಏನಾದ್ರು ಬಿಟ್ಟು ಬರೋದು ಹೊರತು ಅಲ್ಲಿಂದ ತರುವ ಕ್ರಮ ಇಲ್ಲ. ಅದು ನಾನು ಕಾಶಿಗೆ ಹೋದವರು, ಕಾಶಿಯಲ್ಲಿ ಇದ್ದವರು ಅಂದ್ರೆ ಬಿಡು. ಇಲ್ಲ ಕಾಶಿಗೆ ಇದ್ದವರು ಇಲ್ಲಿ ಬಿಟ್ಟು ಹೋಗ್ತಾರೆ ಬಂದು ಇಲ್ಲಿ ಬಂದು ನೋಡುದು ಬರೀ. ಯಾವ್ದಿದ್ದಾರೆ? ಹೇಗೆ ಬೇಕಾದ್ರೂ ಮಾಡು. ನಮ್ಮದು ದೊಡ್ಡ ಸಂಸ್ಥೆ. ಏನು ಏನು ದೊಡ್ಡ ಅವಕಾಶ ಕೊಟ್ಟು ಚಕ್ರವರ್ತಿಯನ್ನು ಮದುವೆ ಆಗಲು ಅವಕಾಶ ಕೊಟ್ಟರೆ ಇವಳು ಹೇಳುವುದು ಇಲ್ಲ ನಾನು ಅಡ್ಡಪಂಥಿಯವನನ್ನೇ ಮದುವೆ ಆಗ್ತೇನೆ ಅಂತ. ಏನು ಒಬ್ಬಳನ್ನೇ ಬೆಳೆಸಿದ್ದು ನಮಗೂ ಲಿಪಿ ಅವರಾದ್ರೂ ಈ ವೃತ್ತಿಗೆ ಸಿಗ್ತಾರೋ ಇಲ್ವೋ? ಯಾರು ನಮ್ಮ ಹತ್ರ ಬ್ರಾಹ್ಮಣರು ಅವಸರವಾಗಿ ಕರೆ. ದುಡ್ಡಾಗಿ ಕರೆದ್ರು ನೀವು ಹೇಳುದು ಅವಸರ. ಬನ್ನಿ ಈಗ ಬನ್ನಿ. ಏನಂತೆ? ನಿಮಗೊಂದು ತೊಂದರೆ ಕೊಡಬಾರ್ದು ಅಂತ ಈಗ ಕೊಡದ ಉಪಾಯ ಇದೆ. ಯಾವ ವಿಷಯದಲ್ಲಿಯೋ? ಬೇರೇನಲ್ಲ, ಕಾಶಿಗೆ ಹೋದ ಗೊತ್ತುಂಟು. ಗೊತ್ತಿದೆ ಕಾಶಿಗೆ ಹೋದವ ತಂದದ್ದು ಗೊತ್ತುಂಟು. ಗೊತ್ತಿದೆ. 3 ಮಂದಿಗಳನ್ನು ಕರ್ಕೊಂಡು ಬಂದೆ ನಾನು. ಹೌದು. ಅಮ್ಮನಿಗೆ ಮದುವೆ ಮಾಡಿಸುವಂತ ತಂದದ್ದು. ಹ್ಮ್. ಇಬ್ರು ಒಪ್ಪಿದ್ರು. ಹ್ಮ್. ದೊಡ್ಡವಳದ್ದು ಒಂದೇ ಹಠ. ಹ್ಮ್. ಅಮ್ಮ ಬೇಡ ಅಂತೆ. ತುಂಬ ಬೇಡ. ಹೌದು. ವಾ. ತಂದ 3 ಮಂದಿಗಳಿಗೆ ಒಬ್ಬಳಿಗೆ ಮದುವೆ ಇಲ್ಲ ಅಂತ ಮಾಡ್ಲಿಕ್ಕೆ ಅಯ್ಯೋ ಅಪವಾದ ಮಾಡ್ತದೆ. ಒಂದು ದೊಡ್ಡ ಮನಸ್ಸು ಮಾಡಬೇಕು. ಈ ಪ್ರಾಯದಲ್ಲ ಇನ್ನು ಮೊದಲಾದ್ರೆ ಆಲೋಚನೆ ಮಾಡ್ತಿದ್ದೆ. ಮೊದಲು ಕೆಲವು ವರ್ಷಗಳ ಮೊದಲು ಈ ಪ್ರಾಯದಲ್ಲಿ ಇದು ನನಗೆ ಯಾರು ಅವಳು ಹುಟ್ಟಿದ್ದಾಳೆ. ಅದಿಲ್ಲ ಅಲ್ಲ ಬೇರೆ ಯಾರಾದ್ರೂ ಇರ್ತಿದ್ರೆ ಕೆಲವು ವರ್ಷ ಮೊದಲಾದ ಒಂದು ಶ್ರದ್ಧೆ ಕನ್ನೆಯನ್ನು ಕೈ ಹಿಡಿಯುವ ಆಲೋಚನೆ ಇದೆ ನಿಮಗೆ. ಮಾತಿ ಹೇಳಿದಷ್ಟೇ. ತಾಯಿದ್ದು ವಾ. ನೀವು ಹೇಳಿದ ಯಾವ ದೃಷ್ಟಿಯಿಂದ ಕ್ಷತ್ರಿಯ ಕನ್ಯೆಯನ್ನು ಮದುವೆ ಆಗುವಂತಹ ಚಪಲ ಹುಡುಗರಲ್ಲ ನೀವು ಅಂತ ಗೊತ್ತಿದೆ ನಿಮ್ಮನ್ನು ಭರಿಸಿ. ಕೆಲವು ವರ್ಷಕ್ಕ ಮೊದಲಾದ್ರೆ ವಾ. ಹುಡುಗಿ ಒಂದು ಹುಡುಗನನ್ನಾದ್ರೂ ಹುಡುಕುತ್ತಿದ್ದೆ. ಹೌದು. ಅದು ಅವಳಿಗೆ ವಾ. ಅಪ್ಪ ಅಮ್ಮನಿಗೆ ಕಷ್ಟ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಅವಳೇ ಆಯ್ದುಕೊಂಡಿದ್ದ. ಆಯ್ಕೆ ಮಾಡಿ ಆಗಿದೆ. ಹೌದು. ಮತ್ತೆ ಇನ್ನು ನನಗೆ ಏನು ಕೆಲಸ? ಇದ್ದಾನಲ್ಲ ಯಾರು? ಒಬ್ಬ ಹಾ ಅಲ್ಲಿ ಯಾರು? ಹೌದು ಹೌದವನೇ ಸಾಲ್ವ ದೇಶದ ಸೌಭ ದೇಶದ ಹೌದು ಅವನನ್ನು ಮೆಚ್ಚಿದ್ದಾಳೆ. ಅದು ಈಗ ಅಲ್ಲಿಗೆ ಅವಳನ್ನು ಕಳಿಸಬೇಕೋ ಬೇಡವೋ? ಒಪ್ಪಿದ್ರೆ ಕಳಿಸ್ಬೇಕಲ್ಲ. ಅವಳನ್ನೇ ಕಳಿಸಿ ಹೆಣ್ಣಲ್ವಾ? ನಾನು ಕರ್ಕೊಂಡು ಮಟ್ಟಿಗೆ ಹೋಗ್ತದೆ. ಅದು ಆಗುದಿಲ್ಲ ಈಗ ಮನಸ್ಸು ಮಾಡಬೇಡುವ ಅಂದ್ರೆ ಬೇರೆಂತದ್ದು ಹೊಣೆ ವಾ. ಕರ್ಕೊಂಡಾಗ ಅಲ್ಲಿ ಮುಟ್ಟಿಸಿದ್ರೆ ಒಟ್ಟಲ್ಲಿ ಮುಟ್ಟಿಸಿದ್ರ ಇದು ಅವಳ ಹೆಸರೇಗೆ ಅಂಬೆ ಅಂಬೆ ಈಗ ಕಳಿಸಬಹುದು ಅವ್ರು ಕರ್ಕೊಂಡು ಹೋಗ್ಬೋದು. ಅವಳಿಗೆ ಮನಸ್ಸು ಅಂತ ಇಲ್ಲದ ಯಾರಿಗೆ ಗೊತ್ತು? ಉಂಟು ಹೇಳಿದ್ರು ಅಲ್ಲ ಅಲ್ಲ ನಾನು ಕರ್ಕೊಂಡು ಹೋಗುದು ಅವಳಿಗೆ ಸಮಾಧಾನ ಉಂಟ ಇಲ್ಲದ ಯಾರಿಗೆ ಗೊತ್ತು? ಅಲ್ಲ ಕರ್ಕೊಂಡು ಹೋಗುವಂತ ಸಮಾಧಾನ ಇರ್ತದೆ. ಅಲ್ಲ ಒಂದು ಮಾತು ಕೇಳಬೇಡುವ. ಇಲ್ಲದಿದ್ರೆ ನಾವು ಬ್ರಾಹ್ಮಣರು ಬೇಡ ಬೇರೆ ಅವಳನ್ನು ಕಳಿಸಿದ್ದೇವೆ. ಈಗ ಬ್ರಾಹ್ಮಣರ ತಲೆ ಸಮಸ್ಯೆ ಆಗುದಿಲ್ಲ. ನಮ್ಮ ತಲೆ ಕೆಲಸ ಹೌದು. ಈಗ ಏನಿಲ್ಲ ಕರ್ಕೊಂಡು ಬರುವಾಗ ನಾನು ಯೋಚನೆ ಮಾಡ್ತಿದ್ರೆ ಸಮಸ್ಯೆ ಇಲ್ಲ. ನಾನು ಒಟ್ಟು ರಥ ಇರಿಸಿಕೊಂಡು ನಾನು ಸುತ್ತ ಇಲ್ವೋ ಕೇಳಲೇ ಕೇಳೇ ಇಲ್ಲ. ಅದೇ ಸಮಸ್ಯೆ ಆಗ್ತದೆ ನೋಡಿ. ಬ್ರಾಹ್ಮಣರು ಮೊದಲೇ ಮನಸ್ಸಿದ್ರೆ ಮಾತ್ರ ಇದು ವಿಷಯ ಅವಳ ಹೆಸರೇ ಹೌದೇನೆ. ಇದು ನಿನ್ನ ಹೆಸರೇಗೆ ಆಚಾರ್ಯರು ಹೇಳೋದನ್ನೆಲ್ಲ ಕೇಳಿಕ್ಕಿಲ್ಲ. ಹೇಗೆ ನಾನು ಆದೀತು ನಿಮಗೆ ಕೂಡಿತೋ? ನಿನಗೆ ಆದೀತು ಅಂತಾದ್ರೆ ನನ್ನಿಂದ ಕೂಡಿತು. ನಿಮಗೆ ಕೂಡಿದ್ದಾನೆ ನನಗೆ ಆದಿ.
ಯಾವುದೇ ಮರ್ಯಾದೆ ಪ್ರಶ್ನೆ ಏನಾಯ್ತು ಎಂತದಿದು ನಮ್ಮ ಸಂಭಾಷಣೆ ಒಂದೊಂದೇ ಶಬ್ದದಲ್ಲಿ ನಮ್ಮ ಪ್ರಶ್ನೋತ್ತರ ನಮಗೆ ಈವರೆಗೆ ಅರ್ಥ ಆಗಿದ್ರೆ ನಿಮಗೆ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ. ಅಲ್ಲ ನಮ್ಮದೆಲ್ಲ ಸಭೆಯಲ್ಲಿ ಬಹಳ ಮಂದಿಗಳಿದ್ದೇವೆ ಅವರಿಗೆ ಬ್ರಾಹ್ಮಣರಿಗೆ ಸಹಾಯ ಮಾಡ್ತಾರೆ. ನಾನು ಹೇಳಿದ್ದು ಅವರಲ್ಲಿ ಹೋಗಿ ಕೇಳಿದ್ದು ಹೇಗೆ ನಾನು ಕರ್ಕೊಂಡು ಹೋಗುವುದಕ್ಕೆ ಆದಿತ್ತ ಅಂತ. ವಾಕ್ಯ ಯುದ್ಧ ಮಾಡಲಿಲ್ಲ ಬೇಗ ಮುಗಿಸುವ. ಸಮಯ ಕಡಿಮೆ. ಸಮಯ ಕಡಿಮೆ ಇದೆ. ಕೆಲವರು ಕೆಲವೆಲ್ಲ ಅದನ್ನು ಬಿಡಿಸುವುದಕ್ಕೆ ಮತ್ತೆ ಉದ್ದ ಕೂತಾಗ್ತದೆ. ಅಲ್ಲಿವರೆಗೆ ಬರ್ಲಿಕ್ಕೆ ನಿಮಗೆ ಕೂಡಿತ ಅಂತ ಹೇಳ್ತಾರೆ. ಅವಳಿಗೆ ಒಪ್ಪಿಗೆ ಇದ್ರೆ ನಿಮಗೆ ಕೂಡಿದ್ರೆ ಆದಿತ್ತ ಅಂತ. ಸಮಸ್ಯೆ ಬಗೆಹರಿ ಹಾಗಿದ್ರೆ ಇದು ವಿಷಯ ಅವಳ ಹೆಸರಿಗೆ ನಂಬೆ ಅಲ್ಲಿ ಕರ್ಕೊಂಡು ಹೋಗಿ ಮುಟ್ಟಿಸುದು. ಮುಟ್ಟಿಸಿ ಮತ್ತೆ ಬಂದ್ರೆ ಹೋಗಿ ಬರ್ತೇನೆ ಆಚಾರ್ಯರೇ. ಇದು ದಾರಿ ಖರ್ಚಿಗೆ ಒಂದು ಭಿನ್ನ ದಾರಿ ಖರ್ಚಿಗೆ ಅವರಿಗೆ ಏನಾದ್ರು ಬೇಕಾದ್ರೆ ಕೊಡಿ. ಇವರಿಗೆ ಬೇಡ, ನಮಗೆ ಹೆಣ್ಣು ಮಕ್ಕಳಿಗೆ ಬೇಕು. ಈಗ ಉಚಿತ ಪ್ರಾರಂಭ ಆಗಿದೆ. ನಮಗೆ ಅರ್ಥ ಕೊಡ್ಬೇಕು. ಅದನ್ನು ನೀವು ಹಿರಿಯ ನಾಗರಿಕರು ಆದ್ರೆ ಅರ್ಥ ಮಾಡ್ಬೇಕಲ್ಲ, ಅವರಿಗೆ ಪೂರ್ಣ ಉಚಿತ ಉಂಟಲ್ಲ. ತೊಂದರೆ ಆಗುತ್ತೆ. ಇಲ್ಲಿಗೆ ಬಂದು ನಿಮಗೆ ಅನುಮಾನ ಈಗ ಹೋಗ್ಲಿಕ್ಕೆ ಒಂದು ದಾರಿ ವೆಚ್ಚಕ್ಕೆ ಕಡಿಮೆ ಆಗ್ಬಿಟ್ಟು ನಾವು ಇವರೇ ಇಲ್ಲ ವಿಶ್ವಾಸ ಇದೆ. ಕೆಲಸ ಮಾಡಿ ಹೋಗಿ ಬಂದ ಮೇಲೆ ಈ ಮದುವೆಗೆ ಇರ್ತೇನೆ ನಮ್ಮನಿಗೆ ಮದುವೆ ಆಗ್ಬೇಕು. ಹೌದಾ? ನಾನು ಸಿಗಕ್ಕೆ ಬೇಸರ ಮಾಡಿಲ್ಲ. ನೀವು ಬರುವಾಗ ಭಂಡಾರಿಯನ್ನು ನೋಡಿ ಭಂಡಾರಿ ಕೋಶಾಧಿಕಾರಿ. ಸರಿ ಅಂಬೆ ಅಂದ ಅದಲ್ಲಿ ಹಟ್ಟಿಯಲ್ಲಿ ಕಟ್ಟಿದ್ವಿ. ಇಷ್ಟೊತ್ತಿಗೆ ಅದನ್ನು ಕರೀತದ ಇಷ್ಟೊತ್ತಿಗೆ ಕರೀತದ ಯಾಕೆ? ಅದು ಅಷ್ಟು ಉದ್ದ ಇತ್ತು. ನೀರಿಗೆಲ್ಲ ರಸ ಮಾಡಿ ಅಂಬೆ ಹೌದೇ? ದೀರ್ಘ ಅಲ್ಲ ನಿಶ್ವಾಸ ನಿನ್ನಲ್ಲಿ ನಾನು ಕೇಳಿ ಕಲಿತುಕೊಳ್ಬೇಕೇನೆ. ಮತ್ತೆ ಎಳಿ ಏನು ಭಾಷಾ ಜ್ಞಾನ ಇಲ್ಲದವಂತ ತಿಳ್ಕೊಂಡಿಯಾ? ಮತ್ತೆ ಎಳಿಯುದು ಏನು ಮಾಡೋಣ? ಪ್ರಾಯದ ಸಮಸ್ಯೆ. ಎಲ್ಲಿ ಎಳಿಬೇಕು ಅಲ್ಲಿ ಎಳಿಲಿಕ್ಕೆ ಆಗುದಿಲ್ಲ, ಎಲ್ಲಿ ಎಳಿಬಾರ್ದು ಅಲ್ಲೇ ಎಳೆದು ಹೋಗ್ಬಿಡು. ಹೌದು. ಹೋಗು ನಾವು ಎಲ್ಲಿಗೆ ಹೋಗುದು? ದೂರ ಹೋಗ್ಲಿಕ್ಕೆ ದೂರ ಹೋಗ್ಲಿಕ್ಕೆ ಉಂಟು. ಹೌದು. ಇದು ನೀನು ನನಗೆ ನಡಿಲಿಕ್ಕೆ ಆಗ್ತದಾ? ನೀನು ಹೆಜ್ಜೆ ಇಟ್ಟು ನಡೀಲಿಕ್ಕೆ ಹೌದು, ಹೆಜ್ಜೆ ಹಿಡಿದು ಹೌದು. ನೀನೊಂದು ಹೋಗುತ್ತಾ ಇದ್ದಿ. ನಾನು ಇಷ್ಟು ನಿಧಾನ ನಡೆಯುತ್ತೇನೆ. ವಿಶೇಷ ನೋಡಿದ್ದೇನೆ. ಅಲ್ಲಿ ಹಸ್ತಿನೆಯಿಂದ ಹೊರಡುವಾಗ ನಾನು ಮುಂದೆ, ನೀನು ಹಿಂದೆ. ಇಲ್ಲಿ ನೋಡಿದ್ಯಾ? ನೀನು ಮುಂದೆ, ನಾನೇ ಹಿಂದೆ. ಕಾಲ ಯಾರಿಗೆ ಎಷ್ಟೊತ್ತಿಗೆ ಬರ್ತದಂತೆ ಹೇಳಲಿಕ್ಕಾಗುದಿಲ್ಲ. ನೀವು ಕಾಲು ಹಾಕಿದ್ರೆ ಕಾಲು ಸರಿಯಾ ಕಾಲು ಕಾಲು ಸರಿಯಾಗುದಲ್ಲ. ನೀನು ಒಂದು ಅವಸರವಾಗಿ ಓಡ್ತಾ ಇದ್ದಿ. ಕಾಲಿಗೆ ನಿಧಾನ ನಡೆಯುವುದು ಹೀಗೆ. ಇದು ನಿಧಾನವ. ಚಿಕ್ಕ ಪ್ರಾಯದ ಚದುರೆ ಕುದುರೆಯಾಗಿ ಓಡ್ತಾ ಇದ್ದಿ. ಒಂದು ಮಾತು ಹೇಳಬೇಕ, ದೊಡ್ಡವರ ಮನೆ ಎಮ್ಮೆ ಬೆಳೆದಾಗೆ ಬೆಳೆದಿದ್ದಿ. ಮಾತಿಗೆ ಹೇಳಿದ್ದು ನಮ್ಮ ಊರಿನಲ್ಲಿ ನಿನ್ನಾಗೆ ಬೆಳೆದವರಿಗೆ ಹೇಳುದು ಹಾಗೆ. ತಂಪಾಗಿ ಸೊಂಪಾಗಿ ಬೆಳೆದವರು ಬೆಳೆದವರು ದೊಡ್ಡವರ ಮನೆ ಎಮ್ಮೆ ಅಂತ. ಒಂದು ವೇಳೆ ನಿನ್ನನ್ನು ನಾನು ಎಮ್ಮೆ ಅಂತ ಹೇಳಿದ್ರೆ ಊರವರು ನನ್ನನ್ನು ತಮಾಷೆ ಮಾಡಲಿಲ್ವೇನೆ? ಎಂತಂತ ಎಮ್ಮೆ ಒಂದು ಮುಂದೆ
ಹಿಂದಿಂದ ಹೋಗುತ್ತಾ ಉಂಟು, ಮುದಿ ಕೋಣ ಹಿಂದಿಂದ ಹೋಗುತ್ತಾ ಉಂಟು. ನನ್ನನ್ನೇ ಹೇಳುವುದಿಲ್ಲ, ನಿಮಗೆ ಹೇಳುವುದು ನನಗೆ ಹೇಳುವುದು. ಅವ ನಡೀಲಿಕ್ಕೆ ಆಗುದಿಲ್ಲ. ನಡುವುದಿಲ್ಲ ನಿಮಗೆ ನಡು ಕೈ ಕಾಲು ಗಟ 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 ನಡೀತಾ ಉಂಟು. ಚಳಿ ನನಗೆ ಏನು ಹೇಳ್ತೀಯ? ಸ್ಪರ್ಶ ಜ್ಞಾನ ಕಳ್ಕೊಂಡು ಕೆಲವು ವರ್ಷ ಈಗ ಎಂತ ಗೊತ್ತಾಗುದಿಲ್ಲ. ಗೊತ್ತೇ ಆಗುದಿಲ್ಲ ನನಗೆ. ಈಗ ಇನ್ನೊಬ್ರು ಹೇಳಿ ಗೊತ್ತಾಗುದು ನನಗೆ. ಮೊದಲೆಲ್ಲ ತಾಗಿದ್ರೆ ನನಗೆ ಗೊತ್ತಾಗ್ತಿತ್ತು, ಈಗ ತಾಗಿದ್ರೆ ಇನ್ನೊಬ್ರು ಹೇಳ್ಬೇಕು, ಕೊಟ್ರೆ ನಿಮಗೆ ತಾಗಿದೆ ಅಂತ. ಆಮೇಲೆ ವರ್ಷ ಯಾವುದು ಯಾವಾಗ ತಾಗಿ ಗೊತ್ತೇ ಆಗುದಿಲ್ಲ ನನಗೆ. ಹಾಗೆ ನಡೀಲಿಕ್ಕೆ ಆಗುದಿಲ್ಲ, ಆಯಾಸ, ನಡೀಲಿಕ್ಕೆ ಆಗುದಿಲ್ಲ ನನಗೆ. ವರ್ಷ ವರ್ಷ ಒಂದು 20 ನೋಡು. 20 ವರ್ಷಕ್ಕೆಲ್ಲ ಗಂಡನಿಗೆ ಹೀಗಾಗುತ್ತದ? 20 ವರ್ಷದ ಹುಡುಗನಿಗೆ ನಿನಗೆ ಅವಸರ ಇದೆ. 20 ಅಂತ ಹೇಳ್ತೀರಿ? ನಾನೀಗ ಮೊದಲಿದಾಗ ಅಲ್ಲ, ಪ್ರಾಯ ಆಗಿದೆ. ಒಂದು ಶಬ್ದ ಹೇಳಿ ಮತ್ತೊಂದು ಶಬ್ದ ಹೇಳಬೇಕಿದ್ರೆ ಕೆಲವು ಹೊತ್ತು ಬೇಕು ನನಗೆ. ಹಾಗೆ ನಿಮಗೆ ಹಾಗಲ್ಲ, ಯೌವನ ಉಂಟು. ಎಲ್ಲಿ ಬಾಯಿ ಹತ್ತಲಿಕ್ಕೆ ಅವಕಾಶ ಉಂಟು ಅಂತ ಕಾಯ್ತಾ ಇರ್ತೀನಿ. ಪೂರ್ಣ 20 ಬಾಕಿ ಅಂತ ಹೇಳಿದ್ದು ನಾನು. 100ಕ್ಕೆ ಅಂದ್ರೆ ಒಂದು 80 ವರ್ಷ ಆಯ್ತು ನೋಡು ನನಗೆ. ದೊಡ್ಡ ವಿಶ್ವದ ಆಗ್ತದೆ. 70 ವರ್ಷ 80 ವರ್ಷ ದೊಡ್ಡ ವಿಶೇಷವ. 70 ವರ್ಷ ನೋಡಿ ಎಷ್ಟೇ ಒಳ್ಳೆ ಹೇಳ್ತಾರೆ. ನನ್ನ ಈಗ ಮನಸ್ಸು ಮಾಡಿದ ಸಿಂಹದ ನನ್ನ ಊರಿಗೆ ಬಂದು ನೋಡು, ನನ್ನಷ್ಟು ಪ್ರಾಯದವರು ಯಾರು ಇಲ್ಲ. ಎಲ್ಲ ಹೋದಂತೆ. ಪುಣ್ಯಾತ್ಮರೆಲ್ಲ ಹೆಚ್ಚು ಕಾಲ ಬದುಕುದಿಲ್ಲ, ಹೋಗುತ್ತಾರೆ ಬೇಗ ಬೇಗ. ವಿಷಯ ಹೌದೇ, ಅದಕ್ಕೆ ನೋಡು ನಾನು ನೀನು ಓದ್ಕೊಂಡದ್ದು. ಈ 80 ವರ್ಷ ಆರೋಗ್ಯದಲ್ಲಿ ಇರುವುದಿಲ್ವಾ? ಆರೋಗ್ಯ ನನ್ನ ವಿಷಯ ಏನು ಕೇಳ್ತೀಯ? ಪಿತ್ರಾರ್ಜಿತ, ಸ್ವಯಾರ್ಜಿತ, ಪತ್ರಾರ್ಜಿತ. ಭಾರಿ ಅನುಕೂಲ ಇದೆ. ಇದ್ದಾವೆ ಇಲ್ಲಿಗೆ ಒಂದಾದ್ರು. ಇವರಿಗೆ ಎಂತ ಪಿತ್ರಾರ್ಜಿತ ಎಷ್ಟು ಉಂಟು? ಎಂತದ್ದು? ರೋಗ, ಕಾಯಿಲೆಗಳು. ಪಿತ್ರಾರ್ಜಿತ ಅಪ್ಪನಿಂದ ಬಂದಾತು. ಅಪ್ಪನಿಗೆ ಅಪ್ಪನಿಂದ ನನಗೆ ಬಂತು. ಭಟ್ರೆ, ನಿಮಗೆ ದಮ್ಮುಂಟ? ಮೊದಲು ಕೇಳುತ್ತಿದ್ರು ದಮ್ಮುಂಟ, ಈಗಲ್ಲ ಈಗಾಗಲ್ಲ. ಭಟ್ರೆ ದಮ್ಮು ಏನು ಉಂಟು ಅಂತ ಕೇಳುವವರೇ. ಹಾಗೆ ಹೌದು, ಪಿತ್ರಾರ್ಜಿತ, ದಮ್ಮು ದಮ್ಮು, ಮತ್ತೆ ಸ್ವಯಾರ್ಜಿತ, ಸ್ವಯಂಪ್ರಜ್ಞೆ ಎಂತದ್ದು? ಕೆಮ್ಮು. ಈಗ ಯಾರಾದ್ರೂ ತಾವಾಗಿ ಕೆಮ್ಮು ಬರೆಸಿಕೊಂಡು ನನಗೆ ತಂಪಿಂದೆಲ್ಲ ಆಗುದಿಲ್ಲ, ಆದ್ರೆ ಅದನ್ನೇ ಕುಡಿಬೇಕು ಅಂತ ಆಸೆ ಆಗುದು. ಮನೆ ಕುಡಿದ್ರೆ ಗದರಿಸ್ತಾರೆ, ಹಾಗೆ ಹೋದಲ್ಲಿ ತಂಪಿಂದೇ ಕುಡಿಯುವುದು. ಪತ್ರಾರ್ಜಿತ ಅಂದ್ರೆ ಯಮನ್ 3 ಸಾಲದಿದೆ ನನಗೆ. ಹೌದಾ? ಮನೆಯ ವಿಳಾಸ ಹೆಚ್ಚು ಕಡಿಮೆ ಆಗಿ ಪಕ್ಕದ ಮನೆಯವರೇ ಹೋಗಿಬಿಟ್ರೆ ನನಗೆ ಏನು ತೊಂದರೆ ಆಗಿಲ್ಲ. ಈಗ ಕೆಮ್ಮು ದಮ್ಮು ಇದ್ರೆ ಅದನ್ನ ಔಷಧಿ ಮಾಡಬೇಕಲ್ವಾ ನೀವು? ಎಂತ ಮಾಡುದು? ವೈದ್ಯರಲ್ಲಿಗೆ ಹೋಗಿ ಹೋಗಿ ಸಾಕಾಯ್ತು ನನಗೆ. ಏನು ವೃತ್ತಿ ಆಗ್ಲಿಲ್ವಾ? ವೃದ್ಧಿ ಆಗಿದೆ. ನನ್ನ ರೋಗ ಅಲ್ಲ, ವೈದ್ಯರ ಮನೆ. ಸಣ್ಣ ಮನೆ ಇದ್ದದ್ದು 1 ವರ್ಷ ಕಳೆದ ಮಗಳಿ, ಮತ್ತೊಂದು ವರ್ಷ ಕಳೆದ ಮೇಲೆ ಮತ್ತೊಂದು ಮಗಳಿ. ಅವರ ಮನೆ ವೃದ್ಧಿ ಆದದ್ದು ಬಿಟ್ರೆ ನಮ್ಮನೆಯ ಪಂಚಾಂಗದ ಒಂದೊಂದು ಕಲ್ಲು ಕೇಳ್ತಾರೆ. ಕೇಳಬೇಕಿತ್ತು ಅವ್ರು ಔಷಧಿ ಕೊಟ್ಟ ಮೇಲೆ ಗುಣ ಆಗ್ಬೇಕ ಬೇಡ ಅಂತ ಕೇಳಬೇಕು. ನಾನು ಬಿಟ್ಟೇನು? ಹೋಗಿ ವೈದ್ಯರನ್ನ ಕದರಿಸಿದೆ. ವೈದ್ಯರೇ, ನೀವು ಔಷಧಿ ಕೊಟ್ಟಿದ್ದೀರಿ, ಕಡಿಮೆ ಆಗುದಕ್ಕ ಹೆಚ್ಚಾಗುದಕ್ಕ? 1 ದಿವಸ ಆದ್ರೂ ಕಡಿಮೆ ಇಲ್ಲ, ಮತ್ತೆ ಎಂತ ಔಷಧಿ ಕೊಟ್ಟದ್ದು? ವೈದ್ಯರು ಹೇಳ್ತಾರೆ, ಮಕ್ಕಳ ನೀವು ಮಂಡೆ ಮಿಷನ್ ಮಾಡಬೇಡಿ. ಈ ದಮ್ಮು ಕೆಮ್ಮುಗೆಲ್ಲ ಒಂದು ಜಾತಿ ಅಣ್ಣ ತಮ್ಮ ಇದ್ದಾಗೆ, ಅದು ಹೋಗುದು ಒಂದೇ ದಿವಸ ಅಂತ ಹೇಳಿದ್ರು. ಅದು ಯಾವಾಗ ಅಂತ ಕೇಳಬೇಕು. ಮುಂದುವರಿಸಬೇಡಿ, ನಿಲ್ಲಿಸಬೇಡಿ. ಅಲ್ಲ, ಒಂದು ದಿವಸ ಯಾವಾಗ ಅಂತ ಕೇಳಬೇಕಿಂತ ಬೇಡ. ಏನೋ ಒಂದು ದಿವಸ ನನಗೆ ಗೊತ್ತಾಗಿಲ್ಲ, ಬೇಗ ಹೋಗುವಾಗ ಮತ್ತೆ ಒಳ್ಳೆ ಈ ಹಳೆ ಮುದುಕರು ಮನೆಯಲ್ಲಿ ಹೊಳಪು ಹೆಚ್ಚು, ಅಂಗಳದಲ್ಲಿ ಮುಗುಳಿ ಹಾಕುದು ಮುದುಕರು. ಮುದುಕಿಯರಷ್ಟು ಅಷ್ಟು ಸ್ವಚ್ಛ ಇರ್ತಾರೆ, ಮುದುಕರಷ್ಟು ಹೊಳಪು. ಹೌದೌದು, ನಮ್ಮಂತ ಮುದುಕರೆಲ್ಲ ಇದ್ರೆ ನೀವು ಹೇಳೋದೇ ಹಾಗೆ, ಹಳೆಯ ಮುದುಕ ಕೊಳಕ ಅಂತ. ನಾವು ಎಲ್ಲಿಯಾದ್ರೂ ಒಂದು ದಿವಸ ಸತ್ತು ಬಿಟ್ರೆ ಆವಾಗ ನೀವು ಹೇಳೋದು, ಅಯ್ಯೋ ಪುಣ್ಯಾತ್ಮ
ಹತ್ತಿ ಭಟ್ರು ಹೌದಾ? ಸಂಶಯ. ಮತ್ತೆ ಭಟ್ರು ಮನೆ ಕೋಳಿ ಇರ್ತದೆ. ಎಂತ ಮಾತಾಡ್ತಿದ್ದೆ? ಭಟ್ರು ಕೋಳಿ ಸಾಕ್ತಾರೆ ಅಂತ ಹೇಳಿದ್ನ? ಭಟ್ರು ಮನೆ ಕೋಳಿ ಇಲ್ಲ. ಭಟ್ರ ಮನೆ ಮಕ್ಕಳಲ್ಲಿ ಶತ್ರುಮನೆ ಇಲ್ವಾ ಅಂತ ಶತ್ರುಮನೆಯ ಕೋಳಿ ಶತ್ರುಮನೆ ಅಂಗಕ್ಕೆ ಬರಬಾರ್ದು ಅಂತ ಹೇಳ್ತಾ. ಈಗ ಶತ್ರುಮನೆಯ ಕೋಳಿ ಎಲ್ಲ ಭಟ್ರ ಮನೆಗೆ ಅಂಗಡದಲ್ಲೇ ಇರುವುದು. ಅದು ಶತ್ರುಮನೆಗೆ ಯಾವಾಗ ನೆಂಟರು ಬರ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರಣಯ ಸಂಚಕಾರ ಮಾಡ್ತಾರಲ್ಲ ಹಾಗೆ. ಇದು ವಿಷಯ. ನಿನ್ನೆ ಹೆಸರು ಹೇಳಿ. ಎಷ್ಟು ಸಲ ಕೇಳುತ್ತಿದ್ದು? ಒಮ್ಮೆ ನೆನಪಾಗುದಿಲ್ಲ ನಿಮಗೆ? ಅದು ವಿಷಯ ಏನು ಹೇಳಿದ್ರೆ ಇದು 3 ರೋಗ ಉಂಟೆ. ಪಿತ್ರಾರ್ಜಿತ, ಸ್ವಯಾರ್ಜಿತ, ಪತ್ರಾರ್ಥ. ಮತ್ತೊಂದು ರೋಗ ಮರೆವು. ಈ ಮನೆಯಲ್ಲಿ ಏನೊಂದು ರೋಗ ಅರ್ಥಾಗುವುದು ಮರವಿಂದ ದೊಡ್ಡ ಸಂಗತಿ ಅಷ್ಟೇ. ಎಂತ ಹೇಳಿಕೆ? ಮರವಿಂದ ದೊಡ್ಡ ಅಪಾಯ ಬೇರೆ ಯಾವುದೂ ಇಲ್ಲ. ಮರವಿನ ಕಾಯಿಲೆ, ಮರವಿಂದ ಮರಣವೂ ಬರಬಹುದು. ಸುಳ್ಳು ಅದೇ ಮರವಿನ ಕಾಯಿಲೆ ಮರಣ ಬರಬೇಕು. ನಮ್ಮ ಪಕ್ಕದ ಮನೆಯಲ್ಲಿ ಆಗಿದೆ. ಈ ಮರಣ ಮರವಿಂದ ಮರಣ. ಅದೇ ಮರವಿನ ನಮ್ಮ ಪಕ್ಕದ ಮನೆಯ ಅವ ಉಸಿರು ಬಿಡ್ಲಿಕ್ಕೆ ಬಿಟ್ಟಿದ್ದಾನೆ, ಪುನಃ ತಗೊಳ್ಳಿಕ್ಕೆ ಮತ್ತೆ ಪ್ರಾಣ. ಈಗ ನಿಮಗೆ ರೋಗ ಉಂಟು ಅಂತಾದ್ರೆ ಮತ್ತೆ ಪದ್ಧತಿ ಆಗಿ ನೀವು ಆಗುವುದನ್ನು ಮೀರಲಾರೆಯೋ ಭೀಷ್ಮರ ಆಜ್ಞೆಯ. ಆಚಾರ್ಯ ಭೀಷ್ಮರು ಹೇಳಿದ ಮೇಲೆ ಅಲ್ಲ ಇಲ್ಲಂತ ಹೇಳುವುದಕ್ಕೆ ಇಲ್ಲ, ಒಪ್ಪಿಕೊಂಡು ಮುಂದಕ್ಕೆ ನಾನು ಈಗ ಒಂದು ಆಧಾರವನ್ನು ಒಂದು ಕೆಲಸ ಮಾಡಿ. ಈಗ ನೀವು ಭೀಷ್ಮರಲ್ಲಿ ಮಾತು ಕೊಟ್ಟಿದ್ದೀರಾ. ಹೌದು. ಮಾತು ಕೊಟ್ಟ ಮೇಲೆ ತಪ್ಪಿದರೆ ಬ್ರಾಹ್ಮಣ ಅಲ್ಲ ಅಂತ ಬ್ರಾಹ್ಮಣ್ಯರ ಮೇಲೆ ಸವಾರಿ ಮಾಡ್ತೇನೆ. ಅವನು ಹೇಳಿದ್ದೇನೆ ಕರ್ಕೊಂಡು ಹೋಗಿ ಮುಟ್ಟಿಸ್ತೇನೆ ಅಂತ ಹೇಳಿದ್ದೇನೆ. ಹೌದು, ಇವತ್ತೇ ಮುಟ್ಟಿಸ್ತೇನೆ ಅಂತ ಹೇಳಿದ್ದೇನೆ. 7 ತಿಂಗಳಾಗುವುದು, 3 ತಿಂಗಳಾಗುವುದು. ಪ್ರಾಚಾರ ನನಗೆ 9 ತಿಂಗಳು. ಯಾವ ಜಾತಿಯ ಹುಡುಗಿಯ ನೀನು? ಬಿಸಿಲೇ ಅವಕಾಶ ಸಿಕ್ಕರೆ ಕೋರಣಿಗೆ ಕೈಯಲ್ಲಿ ಕಟ್ಟಿ ಹಿಡಿದು ನೋಡ್ತಿ. ತುಡಗೆ ನೀರು ಬಂದ್ರೆ ಬಟ್ಟೆಗೆ ಗಾಳಿ ಬಟ್ಟ ಮದುವೆ ಈಗ ಹೋಗ್ಲೇಬೇಕಾ? ಅವಸರ ಉಂಟಾ? ಒಂದು ಕೆಲಸ ಮಾಡಿ ಒಂದು ಉಪಕಾರ ಮಾಡ್ತೀಯಾ? ಹೋಗ್ಬೇಕು ಅಂತ ಇದ್ರೆ ಇದು ನನ್ನ ಕೈ ಎಲ್ಲಿ ಬಂದ? ಈ ಯಾರ ಸಾಹಸ ಆಗಿತ್ತು, ಉತ್ತರ ಸಾಹಸ ಆಗ್ಲಿಕ್ಕೆ. ಮೊನ್ನೆ ಅಂತ ಒಂದು ಘಟನೆ ನಡೆದಿದೆ. ಒಬ್ಬ ಹುಚ್ಚ ಬಂದು ನನಗೆ ಅಡ್ಡ ಬಿದ್ದ ಕಾಲು ಹಿಡ್ಕೊಂಡ. ಏನೋ ಬ್ರಾಹ್ಮಣರ ಮೇಲೆ ಗೌರವ ಅಂತ ಹೇಳಿ ಒಳ್ಳೆದಾಗು ಅಂತ ಹೇಳಿ ಆಶೀರ್ವಾದ ಮಾಡಿದೆ. ಕಾಲು ಹಿಡಿದವನೇ ಮುಂದೆ ಹಿಡಿದು ಪುಣ್ಯಕ್ಕೆ ಸರಿಯಾಗಿ ಕಲ್ಲು ಮತ್ತೆ ಸಿಗಬೇಕು ಗೊತ್ತಿಲ್ಲ. ಅಂದ್ರೆ ಏನು ಚಂದದ ಹುಡುಗಿಯಾದಂತ ನನ್ನ ಮೈ ಕೈ ಮುಟ್ಟುವುದ ಚಪ್ಪಲವ ನಿನಗೆ ನನಗೆ ಅಧಿಪತಿಯಾದಂತ ಸಾಮಭೂಮಿ ಪಾಲವನಲ್ಲದೆ ಅನ್ಯ ಪುರುಷರನ್ನು ಕಣ್ಣೆತ್ತಿ ನೋಡುವುಗಳಲ್ಲ. ಈ ಹಳೆಯ ಮುದುಕರಿಗೆ ಚಂದದ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಮೈ ಕಲ್ಪ ಚಪ್ಪಲ. ನಾನಿಲ್ಲಿ ಪ್ರಾಣ ಹೋಗ್ತದಂತ ಸಾಯ್ತಾ ಇದ್ದೇನೆ. ನಿನ್ನನ್ನು ಬೇರೆ ಆಸೆ ಇಲ್ಲ. ಅಲ್ಲಿ ನಾನಿಲ್ಲ ಇದ್ದೇನೆ. ನಿನ್ನೆ ಯಾವಾಗ ಅಲ್ಲಿ ನಾನು ನಿಮಗೆ ತಿರುಗಿದ್ದು. ಕಾಲು ತಪ್ಪಿದ್ದ ಅಷ್ಟು ಬಿಸಿ ಹೇಳಿದಾಗಿದ್ದು ಇದ್ದಾರೆ ಕೆಲವು ಹೆಣ್ಣು ಮಕ್ಕಳು ಸಿಕ್ಕಿದ್ದಾರೆ. ಹೌದು ಅಂತವರು ಏನು ಹೇಳಿದೆ? ಎಂತದ್ದು ಹೆಣ್ಣು ಮಕ್ಕಳ ಮೈ ಕೈ ಮುಟ್ಟ ಈ ಹಳೆಯ ಮುದುಕರಿಗೆ ಚಪ್ಪಲ ಇಲ್ಲ. ಸತ್ಯ ಹೇಳು. ಎಂತದ್ದು ಯಾವ ಮುದುಕನಿಂದ ಶೋಷಣೆಗೆ ಒಳಗಾಗಿದ್ದೇನೆ ನಾನು. ಯಾವ ಮುದುಕ ಎಷ್ಟೊತ್ತಿಗೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಕಿರುಕುಳ ಕೊಡ್ತಾನೆ. ಎಂತದ್ದು ನಿಮ್ಮ ಸಂದರ್ಶನ ಒಂದು ಮಾತು ಹೇಳ್ತಾ ಹುಡುಗರನ್ನ ಅದನ್ನ ಈ ಮುದುಕರನ್ನು ನಂಬಲೇ ಯಾಕಪ್ಪ? ಯಾಕೆ? ಬೇಕಾದ್ರೆ ನಾಳೆ ಯಾರು ಬೇಕಾದ್ರೆ ಹೋಗಿ ಪರೀಕ್ಷೆ ಮಾಡಿ ನೋಡಿ. ಮುದುಕರ ಹತ್ರ ಹೋಗಿ ಕೇಳಬೇಕು, ಏನಜ್ಜ ನೀನು ಮದುವೆ ಆಗ್ತೀಯಾ ಅಂತ. ಯಾವ ಮುದುಕರು ನಾನು ಮದುವೆ ಆಗುದಿಲ್ಲ ಅಂತ ಹೇಳುದಿಲ್ಲ. ಮತ್ತೆ? ಅವ್ರು
ನನಗಿಲ್ಲಿ ಯಾರು ಹುಡುಗಿ ಬರ್ತಾಳೆ ಅಂತ ಹೇಳುದು. ಅದ್ರ ಧ್ವನಿ ಅಂತ ಹುಡುಗಿ ಸಿಕ್ಕಿದ್ರೆ ನಾನು ಈಗ ಮದುವೆ ಆಗುತ್ತೆ ಅಂತ ಗಾಡಿ ಗಾಡಿ ಎಂತದು 60ಕ್ಕೆ ಹಣೆ ಮಾಡುದು 80ಕ್ಕೆ ಪೂರ್ಣ ಹುಚ್ಚು. ಆ ಪೂರ್ಣ ಹುಟ್ಟು ಇರುವವರಲ್ಲಿ ಮದುವೆ ಆಗ್ತೀರಾ ಅಂತ ಕೇಳುವವರಿಗೆ ಅವರಿಗೆ ಎಷ್ಟು ದೊಡ್ಡ ಹುಟ್ಟು. ನಾವೇನು ಪರೀಕ್ಷೆ ಮಾಡುದು ಮಾತಿಗೆ ಓ, ನೀವು ಮಾತಿಗೆ ನಮ್ಮದೇ ಶಾಸನವಾ? ನಮಗೆ ತಮಾಷೆ ಇಲ್ವಾ? ಉಳಿದ ಮುದುಕರನ್ನು ಆಕ್ಷೇಪಿಸುವುದಿಲ್ಲ. ಅವರು ನಿಮ್ಮನ್ನುಂಟಲ್ಲ ಏನು ಮಾಡಿದ ನಾನು? ಅದೇ ಅಂತ ಕರೀತೀರ ನನ್ನನ್ನು? ಹೌದು, ಹೌದಾ? ಹೌದು. ಓಲಿ ಚಂದದ ದನ ಇದ್ರೆ ಹಿಂದ್ಗಡೆ ಬಂದದ ಕೊಬ್ಬಿದ ಗೂಳಿ ಎತ್ತು ಎತ್ತು ಓಲಿ ಹಾಗೆ ಕರೀತ ಅದೇ ಅಂತೇಳಿ ಅಂತ ಚಪಲದನ ಒಟ್ಟೆ 3 ಶುಕ್ರವಾರ ಆಗಲಿಲ್ಲ. ನನಗೆ ಹೇಳ್ಕೊಡ್ಲಿಕ್ಕೆ ಬರ್ತಾ ಇಲ್ಲ. ನಿಮಗೆ 10 ಸಂಕ್ರಾಂತಿ ಆಯ್ತಾ? ಸಂಕ್ರಾಂತಿ ಹಾ. ಮುಂದೆಯಿಂದ ದನ ಹೋಗುವಾಗ ಹಿಂದಿರುವ ಕೂಲಿ ಅಂಬೆ ಅಂತ ಹೇಳಲ್ಲ. ಮತ್ತೆ? ಯಾರು ಹೇಳಿದ್ದು? ಮತ್ತೆ? ಹಾಗಲ್ಲ, ಮತ್ತೆ? ದನವನ್ನು ನೋಡಿ ಆ ಕೂಲಿ ಹೇಳು ಹೇಗೆ ಹೇಗೆ ಹೋಗುವ ಅಂತ. ಇದೇ ಖಂಡದ ಆಯ್ತು ಅಲ್ಲ, ಇವನಿಗೆ ಇಷ್ಟು ಗೊತ್ತಾಗ್ತದೆ ಮತ್ತೆ ನಮಗೆ ಗೊತ್ತಾಗದೆ ಇರ್ತಲ್ಲ. ಅದು ಮುಂದಿನ ಹೋಗುವಾಗ ದನ ಅಮ್ಮ ಅಂತ ಹೇಳುದು ಯಾವುದು? ಕರು. ಅಮ್ಮ ನನ್ನನ್ನು ಬಿಟ್ಟು ಹೋಗಬೇಡ ಅಂತ. ರೋಗ. ನಾನು ಏನು ಹೇಳಿದ್ದೇನೆ ಅಲ್ಲಿ? ಕೈ ಹಿಡಿದೆ. ಮುಟ್ಟುವುದಿಲ್ಲ. ಯಾಕೆ? ನೀನು ಮಾತಾಡಬೇಡಿ. ನಿನ್ನ ಜಾತಕ ನಾವು ಬಿಡ್ತೇವೆ. ಅವರಿಗೆ ಜಾತಕ ಕೊಡ್ಬೇಕಾದ್ರೆ ನಿನ್ನ ಹಣೆ ಬರ ಎಲ್ಲೂ ನೀನು ಮಧ್ಯ ಬರ್ತೇನೆ. ಅಲ್ಲಿ ಹೂತೋಟದಲ್ಲಿ ಸಾಲ್ಮನಿಗೆ ಭೀಷ್ಮ ಜೊತೆಗೆ ಓದಿ ಬರ್ತಾವ. ಧಿಕ್ಕಾರ, ಧಿಕ್ಕಾರ. ಅವರೇ ಗಂಧಕ್ಕೆ ಧಿಕ್ಕಾರ. ಅವರೇ ಗಂಧಕ್ಕೆ ಧಿಕ್ಕಾರ. ಮೆಲ್ಲ ಮೆಲ್ಲ ಬಿಸಿಯಾಗಿ ಯಾರಿಲ್ಲ ಮುದುಕರು ಪ್ರತಿಭಟನೆ ಮಾಡಿದ್ರು ಯಾರಿಲ್ಲ. ಬೆನ್ನಿಂದ ಆಗಲೂ ಸಾಗುವಲ್ಲಿ ಈಗಲೂ ಸಾಗುವಲ್ಲಿ ಅದು ಮತ್ತೆ ಮಾತಾಡೋದು. ನಾವು ಹೋಗುವ ಎಲ್ಲಿಗೆ ಹೋಗುದು? ನಿನ್ನ ಬಾಯಲ್ಲಿ ಹೆಣ್ಣಿನ ಬಾಯಲ್ಲಿ ನಾನು ಕೇಳಬಾರ್ದೆಲ್ಲ ಕೇಳಿಸಿಕೊಂಡೆ. ಹೆಣ್ಣು ಮಕ್ಕಳ ಮೈ ಮುಟ್ಟುವಂತೆ ಪರಸ್ಪರ ಹೇಳಿದೆ ನೀನು. ಎಲ್ಲಿಯಾದ್ರೂ ಈ ಮಾತನ್ನು ನನ್ನ ಹೆಂಡತಿ ಕೇಳಿಸಿಕೊಂಡು ಅಂತಾದ್ರೆ ನಾನು ಏನನ್ನ ಉತ್ತರ ಕೊಡ್ಲಿ ಅವಳಿಗೆ? ಗಂಡಸು ಜನ್ಮಕ್ಕೆ ಬೆಂಕಿ ಹಾಕಲಿಕ್ಕೆ. ಯಾಕೆ? ಹೆಂಡತಿಗೆ ಹೆದರುದಲ್ಲ ಏನು, ಗಂಡನಿಗೆ ಹೆಂಡತಿ ಹೆದರಬೇಕು. ಇದು ಹೆಂಡತಿಗೆ ಹೆದರಿ ಸಾಯುವ ಮೂಲಕ ಹೆಂಡತಿ ಗೊತ್ತಾದ್ರೆ ನಿನಗೆ ವಿಷಯ ಗೊತ್ತಿಲ್ಲ. ಪ್ರಾಯ ಇದ್ರೆ ಹೆಂಡತಿಗೆ ಹೆದರ್ಬೇಕಾಗಿಲ್ಲ. ಯಾರು ಬರ್ತಾರೆ? ಪ್ರಾಯ ಆದ ಮೇಲೆ ಹೆಂಡತಿ ಎಲ್ಲ ನಮ್ಮ ಹತ್ರ ಯಾರು ಬರ್ತಾರೆ? ಎಲ್ಲಿಗೆ ಬರುದು? ಇನ್ನು ಬರುದು ಇಷ್ಟದ ಹೇಳಿದ ಮೇಲೆ ಅದು ಬರ್ಬೇಕಲ್ಲ. ನಾನು ಬರ್ತೀನಿ. ಮಣ್ಣು. ಅವರು ಮಣ್ಣಿನಲ್ಲೇ ಬರುವುದು. ಯಾಕೆ? ನಾನು ಮಣ್ಣಿನ ಮಗ. ಕೆಲವರೆಲ್ಲ ಹೇಳಿಕೊಂಡು ತಿರುಗಾಡ್ತಾರೆ. ನಾನು ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಅಂತ. ಒಂದು ದಿವಸ ಅವರು ಮಣ್ಣನ್ನು ಮೆಟ್ಟುವುದಿಲ್ಲ, ಗಾಡಿಯಲ್ಲೇ ತಿರುಗುತ್ತಾರೆ. ನಿಜವಾದ ಮಣ್ಣಿನ ಮಕ್ಕಳು ನಾವು. ಹುಟ್ಟಿದ್ದು ಮಣ್ಣಿನಲ್ಲೇ ಹುಟ್ಟಿ ಬದುಕಿದ್ದು ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ನೀರು ಸಾಯುವ ಮಣ್ಣಿನ ಮಕ್ಕಳು ನಾವು. ಹುಟ್ಟಿದ್ದು ಮಣ್ಣಲ್ಲಿ, ಹೌದು, ಬದುಕಿದ್ದು ಮಣ್ಣಲ್ಲಿ, ಮಣ್ಣಲ್ಲಿ ತಿನ್ನುವುದು ಮಣ್ಣಲ್ಲಿ. ಎಲ್ಲ ತಲುಪಿದ್ದ. ಇವ್ರು ಯಾರು ವಿಷಯ ಹಾಗೆ. ನಾನಲ್ಲಿಗೆ ಹೋದ ಬಳಿಕ ಮದುವೆ ಆಗುತ್ತೇನೆ, ರಾಣಿ ಆಗುತ್ತೇನೆ. ಹಾ. ನನ್ನ ಕರ್ಕೊಂಡೋಗಿ ಬಿಟ್ಟಿದ್ದೀನಿ ಊರಿಗೆ. ಏನಿಲ್ಲ ಅಂತ ಅವರ ತಲೆ ಏನು?